ಚಿತ್ರ ಪಂಕಜ್ ಗಚ್ರಿಯ ಮೆರಲ್ನ ಇಬ್ಬರು ವಿನ್ಯಾದ ಮೋಕಡೆ ವಿತ್ತ ಚಾವಡಿಗೆ ಎದುಕೊಂಡು ಇಯ್ಯದ ಮುಕ್ತ ಬೆಟಬೇತ ಮರಗಿಲ್ದ ಕಲಾ ಬಿಡ್ಸೇರಿ ಸೇರೊಂದು ರುಬ್ಬುದ ಕಲಟು ಪುರ್ಮುಂದು ಕಾದಿನ ಕ್ಲಿಕ್ ಬಚ್ಚೆ ಮಾಡೋದಿಲ್ಲ ಈ ಪುಸ್ತಕ ಮರ್ಯಾದೆಗಿದ ಮನೆಟ್ಟು ಒಲಗ ಅರ್ಥಕ ಮೋಕೆಡೆ ಎದುಕೊಂಡ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘದ ಕಾರ್ಯಂತರಿ ఆయన ಚಿತ್ತನ ಶಿವಪ್ರಸಾದ್ ಹೆಗ್ಡೆ ಮಾಲಕರ ಸಂಘದ ಜಿಲ್ಲಾ ವಾರ್ಷಿಕ ಮಿಲನೋತ್ಸವ 2022 ಜಿಲ್ಲಾ ಶಾಮಿಯಾನ ಮಾಲಕರ ಸಂಘದ ಅಧ್ಯಕ್ಷರಾದ ಬಾಬು ಕೆ ಇಟ್ಲ ಇವರಿಗೆ ನಮ್ಮ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘದ ಪ್ರೀತಿಪೂರ್ವಕ ಸ್ವಾಗತ ಬಯಸುತ್ತಿದೆ. ಚಾಬಡಿದ ಗೃಹಾರ್ಮದ ಗಟ್ಟಿಗಡಿ ಪಂಚಿತ ನಮ್ಮ ಬಿಲ್ಲೆ ಸ್ಪಂದನ ನಾಗರಾಜ್ ಮೇರೆ ಮೋಕೆಡೆಗೆ ಎದುಕೊಂಡು ಬಂದ ವಿನ್ಯಾಸವೊಂದಲ್ಲ ಅತಿಥಿಯಾಗಿ ಬಂದಂತ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಇವರಿಗೆ ಮನಪೂರ್ವಕ ಸ್ವಾಗತ. ಚಾಬಡಿದ ನಮ್ಮ ಬಿಲ್ಲೆರನೆ ಈ ಪೊರ್ತಗು ಬ್ರಾಡ್ವಿನ್ ಡಿಸೋಜ ಸಂಘಟನಾ ಕಾರ್ಯಂತರ ಮೋಕೆಡೆ ಎದುಕೊಂಡು ಒಂದು ವಿನ್ಯಾಸವೊಂದಲ್ಲ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉಪ ಆಯುಕ್ತರು ಮಂಗಳೂರು ಮಹೇಶ್ ಕುಮಾರ್ ಇವರಿಗೂ ಆತ್ಮೀಯ ಸ್ವಾಗತ. ಚಾವಡಿದ ನಮ್ಮ ಬಿನ್ನೆರಡೆ ಸ್ಟ್ಯಾನಿ ಅಂಚಲ್ ಜೊತೆ ಕಾರ್ಯಂತರಿ ಮೇರೆ ಮೋಕೆಡೆ ಎದುಕೊಂಡು ಬಂದ ಈಡ ವಿನಯ ಮೊದಲೇ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಡಾಕ್ಟರ್ ಕ್ಲಿಫರ್ಡ್ ಮಿಸ್ಕಿತ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಕಿತ್ ಹಾಸ್ಪಿಟಲ್ ಸರ್ಕಲ್ ಇವರಿಗೂ ಹೃದಯ ಸ್ಪರ್ಶಿ ಸ್ವಾಗತ. ಚಾವಡಿದ ನಮ್ಮ ಬಿನ್ನೆರಡೆ ಹರೀಶ್ ಕುಮಾರ್ ಜೊತೆ ವಿದ್ಕಾರ್ಲು ಈ ಪೊರ್ತಗು ಮೋಕೆಡೆ ಎದುಕೊಂಡು ಬಂದ ವಿನಯ ಮೊದಲೇ ಗೌರವ ಉಪಸ್ಥಿತಿ ಇರುವ ಮಂಗಳೂರು ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಉಮರ್ನಾಥ್ ಸುವರ್ಣ ಇವರಿಗೂ ಸ್ವಾಗತ. ಚಾವಡಿದ ಬಿನ್ನೆರಡೆ ಪುಷ್ಪರಾಜ್ ಮೋಕೆಡೆ ಎದುಕೊಂಡು ವಿನಯ ಮೊದಲೇ ಮಂಗಳೂರು ಘಟಕದ ಗೌರವಾಧ್ಯಕ್ಷರಾದ ಭಾಸ್ಕರ್ ರಾವ್ ಇವರಿಗೂ ಮನಪೂರ್ವಕ ಸ್ವಾಗತ. ಹರೀಶ್ ಪಟೇಲ್ ಈ ಪೊರ್ತಗು ಚಾವಡಿದ ಬಿನ್ನೆರಡೆ ಮೋಕೆಡೆ ಎದುಕೊಂಡು ವಿನಯ ಮೊದಲೇ ಜಿಲ್ಲಾ ಕೋಶಾಧಿಕಾರಿ ಯುವರಾಜ್ ಮೂಡ್ಶೆಡ್ಡೆ ಇವರಿಗೂ ಸ್ವಾಗತ. ಫ್ರಾನ್ಸಿಸ್ ವಾಸ್ ಚಾವಡಿದ ಬಿನ್ನೆರಡೆ ಮೋಕೆಡೆ ಎದುಕೊಂಡು ವಿನಯ ಮೊದಲೇ ಮಂಗಳೂರು ಘಟಕದ ಅಧ್ಯಕ್ಷರಾದ ಕ್ಲವರ್ ಡಿಸೋಜಾ ಇವರಿಗೂ ತುಂಬುತ್ತದೆ ಸ್ವಾಗತ. ಈ ಪೊಟ್ಟಗು ಕುಡ್ಲದ ಗುರಿಕಾರನೇ ಈ ಪೊಟ್ಟ ಮೋಕೆಡೆ ಎದುಕೊಂಡಲ್ಲ ಮೂಡುಬಿದಿರೆ ಘಟಕದ ಅಧ್ಯಕ್ಷರಾದ ಗಣೇಶ್ ಕಾಮತ್ ಇವರಿಗೂ ಸ್ವಾಗತ. ರವಿಚಂದ್ರ ಶ್ರೀ ಸಾಯಿ ಈ ಪೊಟ್ಟಗು ಚಾವಡಿದ ಭಿನ್ನಮನೆಟ್ಟು ಪ್ರಿನ್ಸಿಪಲ್ ಗಣೇಶ್ ಕಾಮತ್ ಗುಲಾಬಿ ಬಿಡ್ಕೊಂಡು ಕೊಟ್ಟು ಮೋಕೆಡೆ ಎದುಕೊಂಡು ವಿನ್ಯಾಸವೊಂದಲ್ಲೇ ಘಟಕದ ಅಧ್ಯಕ್ಷರಾದ ಜರ್ಮಿ ಡೇಸಾ ಇವರಿಗೂ ತುಂಬ ಹೃದಯದ ಸ್ವಾಗತ. ರಹೀಂ ಉತ್ಸಲ್ ಚಾವಡಿದ ಬಿನ್ನೆರಡೆ ಮೋಕೆಡೆ ಎದುಕೊಂಡು ಬಂದ ವಿನ್ಯಾಸವೊಂದಲ್ಲೇ ಘಟಕದ ಅಧ್ಯಕ್ಷರಾದ ಪಿಯೂಸ್ ಮ್ಯಾಗ್ಜಿನ್ ಸಿಕ್ವೇರ ಇವರಿಗೂ ಹೃದಯ ಕಾಂತವಾದ ಸ್ವಾಗತ. ಜಗನ್ನಾಥ್ ಶನೈ ಈ ಪೊಟ್ಟಗು ಚಾವಡಿದ ಬಿನ್ನೆರಡೆ ಮೋಕೆಡೆ ಎದುಕೊಂಡು ವಿನ್ಯಾಸವೊಂದಲ್ಲ ಹಾಗೂ ಮಂಗಳೂರು ಘಟಕದ ಕಾರ್ಯದರ್ಶಿಯಾದ ನಿಶಿತ್ ಪೂಜಾರಿ ಇವರಿಗೂ ಸ್ವಾಗತ. ಎದುಕೊಂಡು ವಿನ್ಯಾಸವೊಂದಲ್ಲ ನೆರೆದಿರುವ ಎಲ್ಲ ಸದಸ್ಯರು ಹಾಗೂ ಭಾಗವಹಿಸಿದ ಎಲ್ಲ ಕಾರ್ಮಿಕರಿಗೆ ಸ್ವಾಗತ ಬಯಸುತ್ತಾ ಆಲಿಸುತ್ತಾ ವಿರಮಿಸುತ್ತೇನೆ. ಸೇದಿನ ಮಹಾತರನ್ನ ಮೋಕೆಡೆ ಎದುಕೊಂಡ ಚಿತ್ತಿನ ಜಿಲ್ಲಾ ಕಾರ್ಯದರ್ಶಿ ಶಿವಪ್ರಸಾದ್ ಹೆಗ್ಡೆ ವಿಚಾರ ಇದೆಲ್ಲ ಈ ಪೊಟ್ಟ ಮೋಕೆಡೆ ಎದುಕೊಂಡು ಪ್ರವೀಣ್ ರೀಗಲ್ ಪ್ರವೀಣ್ ಈ ಪೊಟ್ಟಗು ಅವರೆಲ್ಲ ಮೋಕೆಡೆ ಎದುಕೊಂಡು ವಿನಯ ಮೊದಲೇ ಮಂಗಳೂರು ಘಟಕದ ಗೌರವ ಗುರಿಕಾರ್ಲು ಈ ಪೊಟ್ಟಗು ಕಾಂಡೇರ್ದ ಇತ್ತ ಮುಟ್ಟ ಬಾರಿ ಪುರ್ಲುಡು ಇಡಿತ ಮಿಲನೋತ್ಸವ ಅಟ್ಟನೆ ಆಗ್ತದೆ. ಈ ಪೊಟ್ಟಗು ಪ್ರಸ್ತಾವನದ ನುಡಿಸೇಸನ್ನು ಕೊರಡು ಭಾಸ್ಕರ್ ರಾವ್ ಕಂಡದ ವಿನಯ ಮೊದಲೇ ಜಿಲ್ಲಾ ವಾರ್ಷಿಕ ಮಿಲನೋತ್ಸವ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳಿಗೂ ನಮಸ್ಕರಿಸ್ತಾ ನಮ್ಮ ವೃತ್ತಿ ಬಾಂಧವರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ನನ್ನ ಪ್ರಸ್ತಾವನೆಯನ್ನು ಹೇಳಲಿಕ್ಕಿದ್ದೇನೆ. ನಮ್ಮ ಈ ಸಂಘಟನೆ ಪ್ರಾರಂಭ ಆಗುವ ಮೊದಲು ಒಬ್ಬೊಬ್ಬನ ಆ ಕಡೆ ಒಬ್ಬರು ಈ ಕಡೆ ಇತ್ತು. ಇದಕ್ಕೆ ಈ ಸಂಘಟನೆ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಂತಹ ಶ್ರೀ ಬಾಬು ಕೆ ವಿಟ್ಲ ಇವರಿಗೆ ಪ್ರಣಾಮವನ್ನು ಹೇಳ್ತಾ ಇದ್ದೇನೆ.
ಇವರು ಪ್ರತಿ ಒಂದು ಘಟಕಕ್ಕೂ ಪ್ರತಿ ತಾಲೂಕು ಹೋಗಿ ಒಂದು ಸಂಘಟನೆಯನ್ನು ಮಾಡಬೇಕು. ಎಲ್ಲ ವೃತ್ತಿಯಲ್ಲಿ ಒಂದು ಸಂಘಟನೆ ಅಂತ ಇದೆ, ನಮ್ಮ ಶಾಮ್ಯಾನದಲ್ಲಿ ಮಾತ್ರ ಸಂಘಟನೆ ಇಲ್ಲ ಎಂಬುದು ಹೇಳಿ ನಮ್ಮ ಮಂಗಳೂರು ವಲಯಕ್ಕೆ ಬಂದು ವಿಶ್ವಸಾಗರ ಹೋಟ್ಲಲ್ಲಿ ಒಂದು ಚಿಕ್ಕ ಮೀಟಿಂಗ್ ಅನ್ನು ಕರೆದ್ರು. ಆವಾಗ ನಾವೇ ಅವರಿಗೆ ಇದೊಂದು ಸಂಘಟನೆ ಆಗ್ಲಿಕ್ಕುಂಟ, ನಿಮ್ಗೇನು ಹುಚ್ಚಿಟ್ಟಿದೆ ಅಂತ ನಾವೇ ಕೇಳಿದ್ದುಂಟು. ಆದರೆ ಇವತ್ತು ಈ ಒಂದು 2-3-4 ವರ್ಷದಲ್ಲಿ ಇಂತಹ ಅಭೂತಪೂರ್ವ ಯಶಸ್ಸಿಗೆ ಆ ನಮ್ಮ ಪುಣ್ಯಾತ್ಮನಿಗೆ ಕಾಲ ಹಿಡಿದರೂ ಏನು ತಪ್ಪಾಗಲಿಕ್ಕಿಲ್ಲ. ನಾವು ಇವರಿಗೆ ಕೋಟಿ ಪ್ರಣಾಮವನ್ನು ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಅಂದರೆ ಇವಾಗ ಒಂದು ನಮ್ಮ ಮಂಗಳೂರು ವಲಯಕ್ಕೆ ಈ ಬಾರಿ ಇದನ್ನು ಸಂಘಟಿಸುವಂತಹ ಅವಕಾಶ ಬಂತು. ಅದು ನಮ್ಮ ಪುಣ್ಯವಾಯನ. ಯಾಕಂದ್ರೆ ನಮ್ಮ ಈ ವೃತ್ತಿ ಬಾಂಧವರೆಲ್ಲ ನಮ್ಮ ಈ ಶಾಮ್ಯಾನದ ಸಂಘದ ಮಾಲಕರು ಒಬ್ರಿಗೊಬ್ರು ಎಷ್ಟು ಆತ್ಮೀಯತೆ ಹೇಳಿದ್ರೆ ಈ ಕಾರ್ಯಕ್ರಮ ಮಂದ ಕಾರ್ಯಕ್ರಮ, ನಮ್ಮ ಮನೆಯ ಕಾರ್ಯಕ್ರಮ ಎಂಬ ಒಂದು 3-4 ದಿವಸದಲ್ಲಿ ಈ ವಾತಾವರಣದಲ್ಲಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಂಬಿಕೆ ಅಸಾಧ್ಯ. ಈ ವೃತ್ತಿ ಬಾಂಧವರು ಹೀಗೆ ಇದ್ದಾರೆ ಅಂತ ಹೇಳಿ ಎಷ್ಟು ಸಂತೋಷ ಆಗ್ತದೆ ಹೇಳಿದ್ರೆ ಪ್ರತಿಯೊಬ್ಬರು ನಮ್ದು ಇಂಥ ಸೇವೆ, ನಮ್ದು ಇಂತಹ ಸ್ಪಾನ್ಸರ್, ನಮ್ದು ಇಂಥ ಸ್ಪಾನ್ಸರ್ ಹೇಳುವಾಗ ನಮ್ಮ ಮನೆ ಕಾರ್ಯಕ್ರಮ ಮಾಡಿದಷ್ಟು ಸಂತೋಷ ಆಗ್ತಾ ಉಂಟು. ಇಂಥ ಒಂದು ಕಾರ್ಯಕ್ರಮ ನನಗಂತೂ ಈ ಶಾಮ್ಯಾನ ವ್ಯವಹಾರದಲ್ಲಿ ಅಭೂತಪೂರ್ವ ಆಗಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಉಂಟು. ಹಾಗೆಯೇ ಇವತ್ತು ಆಟ ಆಡಿದಂತಹ ಎಲ್ಲ ನಮ್ಮ ಕೆಲಸಗಾರರಿಗೂ ಒಂದು ದಿವಸದ ರಜೆಯನ್ನು ಘೋಷಣೆ ಕೊಟ್ಟು ಎಲ್ಲರೂ ಮಾಲಕರು ಕರ್ಕೊಂಡ್ಬಂದಿದ್ದಾರೆ. ಮಧ್ಯಾಹ್ನ ಅಂತೂ ಜಂಗುಳಿ ಒಂದು ಎಷ್ಟು ಸಂತೋಷ ಆಗಿದೆ ಅಂತ ಹೇಳಿದ್ರೆ ಬಂಟ್ವಾಳ, ಬೆಳ್ತಂಗಡಿ, ಮೂಡುಬಿದಿರೆ ಎಲ್ಲ ಕಡೆಯಿಂದ ಬಸ್ಸಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ನಮಗೆ ಭಾರಿ ಸಂತೋಷ ಆಯಿತು. ಇನ್ನು ಮುಂದೆಯೂ ಇಂಥ ಕಾರ್ಯಕ್ರಮಗಳು ನೆಕ್ಸ್ಟ್ ಬೆಳ್ತಂಗಡಿಯಲ್ಲೆಲ್ಲ ಆಗ್ಲಿಕ್ಕುಂಟು. ನಾವೆಲ್ಲರೂ ಹೀಗೆ ಸಹಕಾರ ಕೊಟ್ಟು ನಮ್ಮ ಈ ಶಾಮ್ಯಾನ ಸಂಘವನ್ನು ಬಲಿಷ್ಠಪಡಿಸಬೇಕು. ಹಾಗೆ ನಮ್ಮ ಒಬ್ಬರಿಗೊಬ್ಬರಿಗೂ ಸಹಕಾರವನ್ನು ಕೊಡ್ತಾ ನಮ್ಮ ಈ ಬಾಂಧವ್ಯವನ್ನು ವೃದ್ಧಿಸಬೇಕು ಅಂತ ಹೇಳ್ತಾ ಎಲ್ಲ ಬಂದಂತಹ ಎಲ್ಲ ಮಾಲಕರಿಗೂ, ಎಲ್ಲ ಕೆಲಸಗಾರರಿಗೂ, ವೇದಿಕೆಯಿಂದ ಎಲ್ಲರೂ ಅತಿಥಿಗಳಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ನಾನೆರಡು ಪ್ರಸಾದಿಕ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಉತ್ತರ ವಿಧಾನಸಭಾ ಕ್ಷೇತ್ರದ ಪೆರ್ಮೆದ ಶಾಸಕರು ಆಯೋಜಿಸಿದ ಡಾಕ್ಟರ್ ವೈ ಭರತ್ ಶೆಟ್ಟಿ ಇನಿತ ಈ ಮಿಲನೋತ್ಸವದ ಈ ಲೇಸಿಗೆ ಎಡ್ಡೆಪ್ಪದ ನುಡಿಪಾಮಿ ಇಡುವುದು ವಿನಯ ಮಾಡಬಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಬಾಲಕರ ಸಂಘದ ಜಿಲ್ಲಾ ವಾರ್ಷಿಕೋತ್ಸವ ಮಿಲನೋತ್ಸವ ಇದರ ಹೆಸರಿನಲ್ಲಿ ಒಂದು ದಿನದ ಉತ್ಸವದ ಕಾರ್ಯಕ್ರಮದ ಕೊನೆಯ ಹಂತವಾದ ಸಮಾರೋಪ ಸಮಾರಂಭದ ಸಭಾಧ್ಯಕ್ಷರು ನಾಯಕರು ಆದಂತ ಶ್ರೀ ಬಾಬು ಕೆ ವಿಟ್ಲರವರ, ನಗರ ಉತ್ತರದ ಪೊನ್ನಂಬೂರಿನ ACP ಅವರಾದಂಥ ಮಹೇಶ್ ಅವರ, ಮಿತ್ರರಾದಂಥ ಡಾಕ್ಟರ್ ಕ್ಲಿಫರ್ಡ್ ಮೆಸ್ಕಿತ್ ಅವರ, ಶ್ರೀ ಉಮಾನಾಥ್ ಸುವರ್ಣನ್ ಅವರ, ಭಾಸ್ಕರ್ ರಾವ್ ಅವರ, ನನ್ನೆಲ್ಲ ಬಂಧು ಭಗಿನಿಯರ, ಮುಂದದಾಗಿ ಬಹುಶಃ ಬಾಬು ವಿಟ್ಲನವರಿಗೆ ನಾವೆಲ್ಲರೂ ಸಹ ಅವರು ಸಹ ಹೇಳಿದ್ರು, ನಾವು ಸಹ ಅವರಿಗೆ ಅಭಿನಂದನೆಗಳನ್ನ ಹೇಳಬೇಕಾಗ್ತದೆ. ನಾಯಕತ್ವ ಅಂದುಕೊಳ್ಳಿ ನಮ್ಮ ಮನಸ್ಸಿಗೆ ಬರೋದು ರಾಜಕೀಯ. ಆದ್ರೆ ಸಮಾಜದಲ್ಲಿ ರಾಜಕೀಯವನ್ನು ಬಿಟ್ಟು ಸಹ ನಾಯಕತ್ವವನ್ನು ಕೊಡ್ಲಿಕ್ಕೆ ಆಗ್ತದೆ ಅನ್ನೋದು ಒಂದು ನಿದರ್ಶನ ವಿಟ್ಲನವರು. ಬಾಬಣ್ಣ, ನೀವು ಯಾವುದೇ ಇವತ್ತು ಚೂಸ್ ಅಂಡ್ ಫೀಲ್ಡ್ ಅಂತ ಹೇಳ್ತೇವೆ, ನೀವು ಯಾವುದ್ರಲ್ಲಿ ನೀವು ವೈದ್ಯನಾಗಿರ್ಬೋದು, ವಕೀಲರಾಗಿರ್ಬೋದು, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಈ ನಾಯಕತ್ವ ಕೊಡುದು ಅಂತ ಹೇಳಿದ್ರೆ ನಮ್ಮಲ್ಲಿರುವ ಸಂಘಟನೆ ಹುಡುಗರು ಯಾರಿದ್ದಾರೆ, ನಮ್ಮ ಸಂಘಟನೆ ಯುವಕರು ಯುವತಿಯರು ಯಾರಿದ್ದಾರೆ, ನಮ್ಮ ಕೆಳಗಿರುವಂತ ಯುವಕರು ಯಾರಿದ್ದಾರೆ, ಅದೇ ಒಂದು ವ್ಯವಸ್ಥೆಯಲ್ಲಿ ಇರುವಂತವ್ರು ಯಾರಿದ್ದಾರೆ, ಅವರಿಗೆ ಪ್ರೇರಣೆ ಕೊಡುವಂತ ಶಕ್ತಿ ಯಾರನ್ನು ಕೊಡ್ತಾರೋ ಅವನೇ ನಾಯಕ. ಹಾಗಾಗಿ ಬಹುಶಃ ನಿಮ್ಮಲ್ಲಿ ನಾನು ಉತ್ಸವನ ನೋಡ್ತಾ ಇದ್ದೇನೆ. ಎಲ್ಲರೂ ಸಹ ಬೆಳಗಿಂದ ಸಾಯಂಕಾಲದವರೆಗೆ ಬಹಳ ಉತ್ಸವದಿಂದ ಒಬ್ಬರನ್ನೊಬ್ಬರನ್ನ ಅರಿತುಕೊಳ್ಳುವಂತ ಕೆಲಸ ಸಹ ಈ ಒಂದು ಕಾರ್ಯಕ್ರಮದ ಮೂಲಕ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಲಿಯುಗದಲ್ಲಿ ಕಾಂಪಿಟೇಷನ್ ಜಾಸ್ತಿ. ಒಬ್ಬ ಶಾಮಿಯಾನ ಹೋಗ್ಲಿಕ್ಕೆ ಹೋದ್ರೆ ಮತ್ತೊಬ್ಬ ಶಾಮಿಯಾನಿಗೆ ಅಲ್ಲೇ ಪೆಟ್ಟುಗಲಾಟೆ ಆಗುವಂತ ಸಾಧ್ಯತೆ ಇದೆ. ಸಹಜ, ಡಾಕ್ಟರ್ಗಳದ್ದೇ ಇರ್ತದೆ, ಎಲ್ಲರದ್ದು ಇರ್ತದೆ, ಇದ್ದೇ ಇರ್ತದೆ. ಆದ್ರೆ ಅಂತ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕು.
ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಬೇಕು. ಒಬ್ಬರೊಬ್ಬರ ನೋವನ್ನು ಅರಿತುಕೊಂಡು ಮತ್ತೊಬ್ಬನಿಗೆ ಸಹಾಯ ಆಗೋ ವ್ಯವಸ್ಥೆ ಇದ್ರೆ ಮಾತ್ರ ನಮಗೆಲ್ಲರೂ ಸಹ ಒಟ್ಟಾಗಿ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಅದಕ್ಕೊಂದು ವೇದಿಕೆ ಇಂಥ ಸಂಘಟನೆಗಳು. ಹಾಗಾಗಿ ನಿಮಗೆ ಈ ಸಂಘಟನೆಯನ್ನ ಮಾಡಿದ್ರೆ ಇಡೀ ಊರಿನವರಿಗೆ ನೆರಳು ಕೊಡುವಂತ ಕೆಲಸವನ್ನು ಸಹ ನಿಮ್ಮ ಮೂಲಕನೇ ಆಗ್ತದೆ. ಅದೇ ರೀತಿ ನಿಮಗೆ ನೆರಳು ಕೊಡುವಂತ ವ್ಯವಸ್ಥೆ ಸಹ ಸಮಾಜ ಮಾಡಬೇಕಾದ ಅವಶ್ಯಕತೆ ಉಂಟು. ಹಲವಾರು ಕೆಲಸಗಳು ಬಹುಶಃ ಬಾಬಣ್ಣ ಮತ್ತು ನಿಮ್ಮೆಲ್ಲರ ಮೇಲೆ ಇದೆ. ಈಗ ದೊಡ್ಡದಾದ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ನೀವು ಸಹಸ್ರ ಸಂಖ್ಯೆಯಲ್ಲಿ ನಿಮ್ಮ ಅಡಿ ಕೆಲಸ ಮಾಡುವಂತ ಯುವತಿಯರು ಇರ್ತಾರೆ, ಕೆಲಸ ಮಾಡುವಂತ ಜನರು ಇರ್ತಾರೆ. ಅವರ ಸಮಸ್ಯೆಗಳಿಗೆ ಸಂಬಂಧಿಸುವಂತ ಕೆಲಸ ಇದ್ರ ಮೂಲಕ ಆಗ್ಬೇಕಾಗಿದೆ. ನೀವು ಕಾರ್ಮಿಕ ಇಲಾಖೆ ಮೂಲಕದಿಂದ ಅಸಂಘಟಿತರಾಗಿ ಯಾರನ್ನ ಇಲ್ಲಿ ಇದ್ದೀರಿ ಅವರಿಗೆಲ್ಲರಿಗೂ ಸಹ ಎಲ್ಲ ವ್ಯವಸ್ಥೆಯನ್ನು ಕೊಡುವಂತ ಬಹುಶಃ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿರ್ಬೋದು, ನೀವು ಮುಂದೆ ಸಹ ಹೋಗಿರ್ಬೋದು. ಶಾಸಕನಾಗಿ ನೀವು ನನ್ನ ಇದು ಜಿಲ್ಲೆಗೆ ಸಂಬಂಧಪಟ್ಟದ್ದು ಆದ್ರೂ ಸಹ ನನ್ನಿಂದ ಯಾವುದೇ ರೀತಿಯ ಸಹಾಯ ಬೇಕಿದ್ರೆ ಲೇಬರ್ ಮಿನಿಸ್ಟರ್ ಇರಲಿ, ಲೇಬರ್ ಡಿಪಾರ್ಟ್ಮೆಂಟ್ ಇರಲಿ, ಮುಕ್ತವಾಗಿ ಹೇಳಿದ್ರೆ ಖಂಡಿತ ನಿಮಗೆ ಆ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಕೆಲಸವನ್ನು ಸಹ ಮಾಡ್ತೇನೆ. ನನ್ನ ಸೌಭಾಗ್ಯ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದಲ್ಲಿ ನಿಮ್ಮ ಒಂದು ಜಿಲ್ಲಾ ಮಿಲನವನ್ನ ಹಮ್ಮಿಕೊಂಡಿದ್ದೀರಿ. ನನಗೂ ಸಹ ನಿಮ್ಮೊಂದಿಗೆ ಕುಳಿತುಕೊಳ್ಳುವಂತ ಅವಕಾಶ ಅದರಿಂದಾಗಿ ಸಿಕ್ಕಿದೆ. ಬಹುಶಃ ಅವರು ಮಾತಾಡ್ತಾ ಹೇಳಿದ್ರು, ನಾನು ಹೆಗ್ಗೇರ್ ಹತ್ರ ಮಾತಾಡ್ತಾ ಇದ್ದೆ, ಕಾರ್ಯದರ್ಶಿ ಹತ್ರ ಎಂಗ್ಲಿ ಒಂದು ಜಾಗ ಬೋರ್ಡು ಅನ್ನುವಂತ ಮಾತನ್ನು ಹೇಳಿದ್ರು. ಖಂಡಿತ ರೆವಿನ್ಯೂ ಲ್ಯಾಂಡ್ ನನ್ನ ಕ್ಷೇತ್ರದಲ್ಲಿ ಇರುವಂತದ್ದು ಯಾವುದಾದ್ರು ಗುರುತಿಸಿದ್ರೆ ಇಲ್ಲ ನನ್ನ ತಹಶೀಲ್ದಾರ್ ಒಟ್ಟಿಗೆ ನೀವು ಮಾತಾಡಿದ್ರೆ ಖಂಡಿತ ನಾನು ಬೇಗನೆ ಅದನ್ನು ಸಹ ನಿಮ್ಗೆ ಎಷ್ಟು ಜಾಗ ಬೇಕೋ ಅದನ್ನು ಬೇಕಾದ್ರೆ ನನ್ನ ಕ್ಷೇತ್ರಕ್ಕೆ ಬರುವುದಾದ್ರೆ ನಾನು ಇಲ್ಲಿ ಮಾಡಿಕೊಡ್ತೇನೆ, ನಿಮ್ಗೆ ಬೇರೆ ಕ್ಷೇತ್ರದಲ್ಲಿ ಬರುವುದಾದ್ರೆ ನೀವು ಅದಕ್ಕೆ ಸಹ ನಾನು ನಿಮ್ಮೊಂದಿಗೆ ಇದ್ದೇನೆ ಅನ್ನುವಂಥ ಮಾತನ್ನು ಸಹ ಈ ಕ್ಷಣದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು, ಅಂದ್ರೆ ಒಂದು ಶ್ಲೋಕವನ್ನ ಹೇಳ್ತಾರೆ ಎಲ್ಲರೂ ಸಹ, ನಾವು ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಪುತ್ರಂ ಬಲಿಂ ದರ್ಜ ದೇವೋ ದುರ್ಬಲ ಘಾತಕ ಅಂತ. ನೀವು ಮಾತಾಡಿದಾಗ ನೋಡಿದಾಗೆ ಭಾರಿ ಕಾಂಪ್ಲಿಕೇಟೆಡ್ ಆಗಿರ್ಬೋದು, ಏನ್ಸ ಇಲ್ಲ. ಒಂದು ಬಲಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಬಲಿ ಕೊಡ್ತೇವೆ. ದೇವಸ್ಥಾನ ಮಾರಿ ಪೂಜೆ ಆಗೋ ಬಲಿ ಕೊಡುವಂತ ವ್ಯವಸ್ಥೆ ಇರ್ತದೆ. ನೀವು ಬಲಿ ಕೊಡುವಾಗ ಯಾವ್ದನ್ನು ಬಲಿ ಕೊಡ್ತೀರಿ? ನೀವು ಯಾವ್ದಾದ್ರು ಆನೆ ಹುಲಿಯನ್ನು ಹಿಡಿದು ಬಲಿ ಕೊಡುವ ಪ್ರಯತ್ನ ಮಾಡ್ತಾರ ಜನ? ಇಲ್ಲ. ನೀವು ಯಾವ್ದನ್ನು ಬಲಿ ಕೊಡ್ತೀರಿ? ಕುರಿಯನ್ನ, ಕೋಳಿಯನ್ನ ಏನೋ ಹಿಡ್ಕೊಂಡು ಬಲಿ ಕೊಡ್ತೀವಿ. ಯಾಕಂದ್ರೆ ಅದು ಏನು ಮಾಡೋದಿಲ್ಲ ನಿಮಗೆ ಪುನಃ. ಅಂದ್ರೆ ನಾವು ಜೀವನದಲ್ಲಿ ದುರ್ಬಲರಾಗಿ ಉಳಿದ್ರೆ ದೇವ್ರ ಸಹ ನಮ್ಮೊಂದಿಗೆ ಬರುವುದಿಲ್ಲ ಅಂತ. ನಾವು ಶಕ್ತಿಶಾಲಿ ಬೆಳೆದ್ರಾಗಿ ಮಾತ್ರ ಜನ, ಸಮಾಜ ನಮ್ಮನ್ನ ನೋಡ್ಲಿಕ್ಕೆ ಆಗ್ತದೆ. ಈ ಕಲಿಯುಗದಲ್ಲಿ ಶಕ್ತಿಯಲ್ಲಿಂದ ಬರ್ತದೆ. ಕಲಿಯುಗ ಸಂಘೀಯ ಶಕ್ತಿ ಅಂತ ಹೇಳ್ತಾರೆ. ನಿಮ್ಗೆ ಕಲಿಯುಗದಲ್ಲಿ ಸಂಘಟನೆಯಲ್ಲಿ ಮಾತ್ರ ಶಕ್ತಿ ಇರೋದು, ಮತ್ತೆ ಯಾವುದರಲ್ಲಿ ಸಹ ಶಕ್ತಿ ಇಲ್ಲ. ಅಂತ ಸಂಘಟನೆಯನ್ನ ನೀವೆಲ್ಲ ಸೇರ್ಕೊಂಡು ಮಾಡಿದ್ರಿ. ನಿಮ್ಮ ನೋವು ನಲಿವುಗಳಿಗೆ ಸ್ಪಂದಿಸುವಂತ ಕೆಲಸ ಖಂಡಿತ ನಿಮ್ಮ ಸಂಘಟನೆಯ ನಾಯಕರು ಮಾಡ್ತಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಸಹ ನಾನು ನಿಮ್ಮೊಂದಿಗೆ ಇದ್ದೇನೆ. ನಿಮಗೆಲ್ಲರಿಗೂ ಸಹ ಶುಭವನ್ನ ಕೋರ್ತಾ ಅದರೊಂದಿಗೆ ಕೊರೋನಾ ಸಮಯದಲ್ಲಿ ಸಹ ಬಹಳಷ್ಟು ಸಮಸ್ಯೆಗಳು ಇದ್ದಾಗ ಸಹ ನೀವೆಲ್ಲರೂ ಸಹ ಸಹಾಯವನ್ನ ನಮ್ಮೊಂದಿಗೆ ಇದ್ದವರಿಗೆಲ್ಲ ಸಹಾಯ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಬಹುಶಃ 2 ವರ್ಷಗಳ ಕಾಲ ನಿಮ್ಗೆ ಏನಂತ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಸಹ ನಿಮ್ಮಲ್ಲಿ ಸಂಘಟನೆ ಇದ್ದಂತ ಕಾರಣಕ್ಕಾಗಿ ನಾವೆಲ್ಲರೂ ಸಹ ಅಷ್ಟು ಲಾಸ್ಗಳನ್ನೆಲ್ಲ ತೊಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೇವೆ. ಇನ್ನು ಮುಂದೆ ಸಹ ಅಂತ ವ್ಯವಸ್ಥೆ ಬಂದ್ರೆ ಈಗ ಬಹುಶಃ ನಿಮ್ಮಲ್ಲಿ ಒಟ್ಟಾಗಿ ನಿಂತ್ಕೊಳ್ಳುವಂತ ವ್ಯವಸ್ಥೆ ಖಂಡಿತ ಇನ್ಬಿಲ್ಟ್ ಆಗಿದೆ. ಹಾಗಾಗಿ ನಿಮ್ಗೆಲ್ಲರಿಗೂ ಸಹ ಮತ್ತೊಮ್ಮೆ ಒಬ್ಬರೊಬ್ಬರನ್ನ ಸೇರ್ಕೊಂಡು ಬಂಧುತ್ವದ ವಿಷಯ ಇರ್ಬೋದು, ಒಬ್ಬರನ್ನೊಬ್ಬರು ಅರಿತುಕೊಳ್ಳುವಂತ ವಿಷಯ, ಒಬ್ಬನ ಕಷ್ಟವನ್ನು ಗ್ರಹಿಸುವಂತ ಶಕ್ತಿ ಖಂಡಿತ ಈ ರೀತಿಯ ಮಿಲನದಿಂದ ಆಗ್ತದೆ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಇದ್ದಿರ್ಬೋದು. ಅದೇ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುವಂತ ಸಮಯದಲ್ಲೇ ಮತ್ತೊಬ್ಬನಿಗೆ ಸ್ನೇಹ, ಭ್ರಾತೃತ್ವ ಇದೆಲ್ಲ ಬರಲಿಕ್ಕೆ ಸಾಧ್ಯ. ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಎನ್ನುವುದು ಇದರೊಂದಿಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಸಹ ಸ್ವಲ್ಪ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಬಂದ್ರೆ ಖಂಡಿತ ಒಬ್ಬನಿಗೆ ನೀವು ಅವನ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಸಾಧ್ಯ ಅನ್ನುವ ಸಣ್ಣ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಮುಗಿತನಲಿಸಿದ ಬಿಡ್ಡೆಯಾದ ಮತದೆ ವಿಠಲ ಒಟ್ಟಿಗೆ ಏಪಲ ಯಾನುಲ್ಲ ಬದುಕಿನ ಚಿತ್ತನ ಧೈರ್ಯದ ಮದುಪದ ಬುಟ್ಟವು ಇನಿತ ಲೇಸಗೆ ಎಟ್ಟೆತ್ತದ ನುಡಿ ಮಾಮಿನ ಚಿತ್ತನ ಡಾಕ್ಟರ್ ಭರತ್ ಶೆಟ್ಟಿ ಮನೆಗೆ ರಿಂಜು ಬಿಡಲದ ಮೌಕ್ಯದ ಸೊಲ್ಮೇಲನೆ ಈ ಬುಟ್ಟವು ಕಾಂಡಿದ್ದ ಇತ್ತ ಮುಟ್ಟ ನಮಕ್ಕೆ ಈ
ಪೊರ್ತುಗು ಈಗಲ ಮೋಕ್ಯದ ಲೆಪ್ಪುಗು ಬೆಲೆ ಕೊಡ್ತು ಪೊರ್ತುದ ತುರ್ತ ಇತ್ತು ನಾಡಲ ಇಂಗಳೊಟ್ಟಿಗೆ ಬತ್ತಿನ ಚಿತ್ತಿನ ಶಾಸಕರಿಗೆ ಈ ಪೊರ್ತುಗು ಪುಸ್ತಕದ ನೆಂಪದ ಕಾಣಿಕೆಯನ್ನು ತೋಡು ಮಾಡದೆ ಬಾಬಣ್ಣಡ ಅಭಿನಯ ಮಾಡುವುದಿಲ್ಲ ಕುಟುಂಬ ಗುತ್ಕಾರ್ಮದ ಗತಿಗೆ ಪುನಶ್ಚಿತನ ಶ್ರೀ ಬಾಬು ಕೆ ವಿಟ್ಲ ಈ ಪೊರ್ತುಗು ಡಾಕ್ಟರ್ ಭರತ್ ಶೆಟ್ಟರಿಗೆ ಪುಸ್ತಕದ ಸ್ಮರಣೆಗೆ ಕುರಿತು ಇನ್ನಿತ ಮಿಲನೋತ್ಸವದ ಈ ಸಭೆ ನೆಂಪು ಅರ್ನ ಒಟ್ಟಿಗೆ ಇಪ್ಪಡು ಬದುಕಿನ ಅಂಗಲಪ್ಪದ ಒಟ್ಟಿಗೂ ಈ ಸಭೆ ನೆಂಪುನು ಅರ್ನ ಕೈಗೆ ಕೊಟ್ಟದಲ್ಲ. ವೇದಿಕೆ ಮೇಲೆ ಹಸಂದಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಶ್ರೀ ಬಾಬು ಕೆ ವಿಟ್ಲಾರವರೇ, ಡಾಕ್ಟರ್ ಕ್ಲಿಫರ್ಡ್ ಅವರೇ, ಉಮಾನಾಥ್ ಸುವರ್ಣರವರೇ, ಭಾಸ್ಕರ್ ರಾವ್ರವರೇ, ಶಿವಪ್ರಸಾದ್ ಹೆಗಡೆ ನಿಜಾರವರೇ, ಯುವರಾಜ್ ರವರೇ, ನಿಶ್ಚಿತ ಪೂಜಾರಿರವರೇ, ಬಾಲಕೃಷ್ಣ ಕದ್ರಿರವರೇ, ಕ್ಲೇವಡಿ ಸೋದರ. ಈ ಕಾರ್ಯಕ್ರಮದ ಅತಿಥಿ ನಾನಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಪೊಲೀಸ್ ಕಮಿಷನರ್ ಅವರು ಮುಖ್ಯ ಅತಿಥಿಯಾಗಿ ಬರಬೇಕಾಗಿತ್ತು. ಅವರು ಅನ್ಯ ಕಾರ್ಯದ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಅಂದಾಗ ನಿಮ್ಮ ಪದಾಧಿಕಾರಿಗಳು ಹೋಗಿ ಕಮಿಷನರ್ ಅವರನ್ನು ಕೇಳ್ಕೊಂಡಾಗ ನಾನು ಬರಲಿಕ್ಕಿಲ್ಲ, ನನ್ನ ಪರವಾಗಿ ನಮ್ಮ ACP ಅವರನ್ನು ಕಳಿಸ್ತೀನಿ ಅಂತೇಳಿ, ಹಾಗಾಗಿ ಈ ಕಾರ್ಯಕ್ರಮದ ಅತಿಥಿಯಾಗಿ ಮಾನ್ಯ ಕಮಿಷನರ್ ಅವರ ಪ್ರತಿನಿಧಿಯಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಇದರೊಳಗಡೆ ಗೇಟ್ ಎಂಟ್ರಿ ಆದ ತಕ್ಷಣ ಬಹಳ ವರ್ಣರಂಜಿತವಾಗಿ ಬಹಳ ಅದ್ದೂರಿಯಾಗಿ ಕಾಣ್ತು. ನಿಮ್ಮ ಗ್ರೌಂಡ್ ಇರ್ಬೋದು ಅಥವಾ ನಿಮ್ಮ ವೇದಿಕೆ ಇರ್ಬೋದು. ತಕ್ಷಣ ಉಳಿದಿದ್ದು ನನಗೆ ಯಾರ್ದು ಕಾರ್ಯಕ್ರಮ ಅಂತೇಳಿ, ನೀವು ಮಾಡಿದ್ರೆ ಇನ್ಯಾರು ಮಾಡ್ಲಿಕ್ಕೆ ಆಗ್ತದೆ ಕಾರ್ಯಕ್ರಮ ಎಷ್ಟೊಂದು ಅದ್ದೂರಿಯಾಗಿ? ಯಾಕಂದ್ರೆ ಇಡೀ ಊರಿಗೆ ಸಿಂಗಾರ ಮಾಡೋರು ನೀವು, ನಿಮ್ಮ ಕಾರ್ಯಕ್ರಮ ನೀವು ಸಿಂಗಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ವಾ ಅಂತೇಳಿ ನನಗೆ ಆಶ್ಚರ್ಯಕ್ಕೆ ಸ್ವಲ್ಪ ಕಡಿವಾಣ ಹಾಕೊಂಡು. ಇವತ್ತು ನಿಮ್ಮ ವೃತ್ತಿ ಶಾಮಿಯಾನ ಅಥವಾ ಅರೇಂಜರ್ಸ್ ಅಂತ ಏನು ಕರಿತಿರಲಿ, ಶಾಮಿಯಾನಗಳನ್ನು ಹಾಕುವಂಥದ್ದು, ಅದನ್ನು ಬರೀ ವೃತ್ತಿಯಾಗಿ ಇಟ್ಟುಕೊಳ್ಳದೆ, ಈಗಾಗಲೇ ನಮ್ಮ ಹೆಗಡೆ ಅವರು ಹೇಳ್ತಿದ್ರು, ಅಲ್ಲ ಹೆಗಡೆ ಅವರಲ್ಲ ಇನ್ನೊಬ್ರು ಮಾತಾಡಿದವರು, ನಮ್ಮಲ್ಲೂ ಸಂಘಟನೆ ಸಾಧ್ಯನಾ ಅಂತೇಳಿ. ಸಂಘಟನೆ ಎಲ್ಲ ಕಡೆ ಸಾಧ್ಯ. ಈ ಶಾಮಿಯಾನ ಮಾಲಕರು ಸಂಘಟನೆ ಮಾಡ್ಕೊಂಡು ನಾನು ಮಂಗಳೂರಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು, ಬೇರೆ ಎಲ್ಲೂ ನಾನು ನೋಡಿಲ್ಲ. ನಾನು ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಿಲ್ಲ. ಯಾಕಂದ್ರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನೋಡಿದ್ದೀನಿ, ನಾನು ಎಲ್ಲೂ ಮಾಲಕರ ಸಂಘ ಇರಲಿಲ್ಲ. ಅವ್ರವ್ರಿಗೆ ಆಗ್ಲಿಕ್ಕಿಲ್ಲ. ಅದು ವೃತ್ತಿ ವೈಷಮ್ಯ ಇರ್ಬೋದು. ವೃತ್ತಿ ವೈಷಮ್ಯ ಅನ್ನೋದನ್ನ ಹೊರತುಪಡಿಸಿ ಆ ವೃತ್ತಿ ಬಾಂಧವ್ಯವನ್ನ ಬೆಳೆಸ್ಕೊಂಡು ನೀವು ನಮಗೂ ಸಂಘಟನೆ ಅವಶ್ಯಕತೆ ಇದೆ. ಈಗ ಹೇಳಿದ್ರು ಕಲಿಯುವಿಗೆ ಸಂಘೆ ಅಂತೇಳಿ ಪ್ರಾಮುಖ್ಯತೆ ಇದೆ ಸಂಘದಲ್ಲಿ, ಕಲಿಯುಗದಲ್ಲಿ ಸಂಘಟನೆಗೆ ಮಹತ್ವ ಇದೆ ಅಂತೇಳಿ ಆ ಸಂಘಟನೆಯನ್ನ ನೀವು ಮಾಡಿಕೊಂಡು ಅಲ್ಲಿ ನಿಮ್ಮ ಕಷ್ಟಗಳಿಗೆ ಸಂದರ್ಭದಲ್ಲಿ, ಕಷ್ಟಗಳು ಬಂದ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನೀವೊಂದು ಸಂದೇಶವನ್ನ ಕೊಡ್ತೀರಿ ನಿಮ್ಮ ಸಂಘಟನೆಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ, ನಾವೆಲ್ಲ ನಿಮ್ಮೊಂದಿಗಿದ್ದೀವಿ, ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆಲಿದ್ದೇವೆ, ನೀವು ಒಬ್ಬರೇ ಇಲ್ಲ, ನೀವೆಲ್ಲರೂ ಒಟ್ಟಿಗೆ ಇದ್ದೀವಿ ಅಂತ ಹೇಳಿ ಶಕ್ತಿಯನ್ನು ತೋರಿಸ್ತಾ ಇದ್ದೀರಿ. ಆ ಶಕ್ತಿಯ ಸಂಘಟನೆಗೆ ಕಾರಣ ಆಗ್ತದೆ. ಆ ಸಂಘಟನೆಯ ಮೂಲಕ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನು ನೀವು ಕೊಡ್ತಾ ಇದ್ದೀರಿ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ, ನೀವು ಪ್ರತಿಯೊಬ್ಬ ಮನೆಯ ಸಂಘದ ಸದಸ್ಯರಾಗಿರ್ತೀರಿ ಅಂತೇಳಿ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ, ಅವರ ಮನೆ ಕಷ್ಟ ಇರಲಿ, ಅವರ ಮನೆಯಲ್ಲಿ ಸಾವಾಗಿರ್ಲಿ, ಅವ್ರ ಮನೆ ಮದುವೆ ಇರಲಿ, ಅವ್ರ ಮನೆ ನಾಮಕರಣ ಇರಲಿ, ಅಲ್ಲಿ ನೀವಿರ್ತೀರಿ. ಅದರಿಂದ ಪ್ರತಿಯೊಬ್ಬರು ಮನೆಯ ಭಾಗವಾಗಿ ನೀವಿದ್ದೀರಿ. ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನೀವು ಬಂದು ಬರಿಯಲ್ಲಿ ಶಾಮಿಯಾನ ಹಾಕಿ ಅರೇಂಜ್ ಮಾಡಿ ಹೋಗೋದಿಲ್ಲ. ಏನಾದ್ರೂ ಒಂದು ಕಾರ್ಯಕ್ರಮ ಆಗಬೇಕು, ಒಂದು ಸಾವಾಯ್ತು, ಒಂದು ಕೆಟ್ಟದಾಯ್ತು, ಒಳ್ಳೇದಾಯ್ತು ಅಂತ ತಕ್ಷಣ ಫಸ್ಟ್ ನೆನ್ಪು ಮಾಡ್ಕೊಳ್ಳೋದು ಶಾಮಿಯಾನದವ್ರನ್ನ. ಹಾಗಾಗಿ ನೀವು ಪ್ರತಿಯೊಬ್ಬ ಮನೆಯ ಭಾಗವಾಗಿದ್ದೀರಿ ಅನ್ನೋದು ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಹೆಮ್ಮೆಯ ಭಾವನೆ ಮೂಡ್ಬೋದು ಅಂತ ಹೇಳಿ ನನ್ನ ಭಾವನೆ. ಒಬ್ಬ ಪ್ರತಿ ಮನೆಯ ಸದಸ್ಯರಾಗಿದ್ದೀರಿ ನೀವು. ಈ ವಿಷಯದಲ್ಲಿ ಈಗೇನು ಅಂದ್ರೆ, ಒಂದು ನೀವು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಜೊತೆಗೆ ಒಬ್ಬ ಮಾಲೀಕರ ಜೊತೆಗೆ 100, 20, 30 ಜನ ನೌಕರರು ಇರ್ಬೋದು. ನಿಮ್ದು ಒಂದು ಕುಟುಂಬ, ಒಂದು ಚಿಕ್ಕ ಕುಟುಂಬ. ನಾನು ನೋಡ್ತಾ ಇದ್ದೀನಿ ಎಷ್ಟೋ ಕಡೆ ನಾವು ಶಾಮಿಯಾನ ಹಾಕ್ಬೇಕಾದ್ರೆ ಮಳೆ ಇರುತ್ತೆ, ಬಿಸಿಲಿರುತ್ತೆ, ರಾತ್ರಿಯಿಂದ ನಿದ್ದೆಗೆಟ್ಕೊಂಡು ಆ ಕಾರ್ಮಿಕರು ಕೊಡೋ ಕಷ್ಟವನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನಿದ್ರೆ ಇರಲ್ಲ ಅವ್ರಿಗೆ, ಬೆಳಿಗ್ಗೆ ಹೊತ್ತು ಶಾಮಿಯಾನ ಹಾಕ್ಬೇಕು, ರಾತ್ರಿ ಎಲ್ಲ ಕಷ್ಟಪಟ್ಟು ನೀವು ಬೆಳಿಗ್ಗೆ ಎಲ್ಲ ಅರೇಂಜ್ ಮಾಡ್ಕೊಟ್ಟು ಹೋಗಿ ನಿದ್ರೆ ಮಾಡ್ಲಿಕ್ಕೆ ಹೋಗ್ತೀರಾ. ಆ ಕಷ್ಟದ ಪರಿಶ್ರಮವನ್ನ ನಾಳೆ ಬೆಳಿಗ್ಗೆ ವೇದಿಕೆ ಮೇಲೆ ಬಂದಿರೋರು ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಪರಿಶ್ರಮವನ್ನು ಗೊತ್ತಿಲ್ಲದಾಗೆ ಅನುಭವಿಸ್ತಾರೆ. ಆ ಖುಷಿಗೆ ನೀವು ಕಾರಣಕರ್ತರಾಗಿರ್ತಂತ ಹೆಮ್ಮೆ ಕೊಡುವಂತ ಸಂದರ್ಭ ನಿಮಗಿದೆ ಅಂತೇಳಿ ನಾನು ಅದು ಅನ್ಕೊಂತೇನೆ. ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇರೋದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ,
ಮಾಲೀಕರು ಬರೀ ಕೆಲಸ ಮಾಡಿಕೊಂಡು ಸಂಬಳ ಕೊಡುವಷ್ಟು ಕಷ್ಟೇ ಸೀಮಿತ ಮಾಡ್ಕೊಂಡಿಲ್ಲ ನಿಮ್ಮನ್ನ, ನೀವು ನಮ್ಮ ಜೊತೆಗೆ ಒಬ್ಬರು, ನಮ್ಮ ಕುಟುಂಬದ ಒಬ್ಬರು ಅಂತೇಳಿ ನಿಮ್ಮನ್ನೆಲ್ಲ ಒಂದು ದಿನ ರಜಾ ಕೊಟ್ಟಲ್ಲಿ ಕರ್ಕೊಂಡು ಬಂದು ಅವ್ರ ಜೊತೆಗೆ ನಿಮ್ಮ ಜೊತೆಗೆ ಒಂದು ಕ್ರೀಡಾಕೂಟವನ್ನು ಆಚರಿಸಿ ಒಟ್ಟಿಗೆ ಊಟವನ್ನು ಮಾಡಿ ಸಂತೋಷವನ್ನು ಹಂಚಿಕೊಂಡಿರುವಂಥದ್ದು ಬಹಳ ಸುಂದರವಾದ ವಿಷಯ, ಬಹಳ ಸುಂದರವಾದ ಪರಿಕಲ್ಪನೆ ನೀವು ಮಾಡಿರುವಂಥದ್ದು. ಯಾಕಂದ್ರೆ ನೀನು ಕೆಲಸ ಮಾಡ್ತೇನೆ, ನೀನು ಸಂಬಳ ತಗೊಂಡು ಹೋಗಪ್ಪ, ನೀನು ಈ ಕಷ್ಟ ಸುಖ ನನಗೆ ಬೇಕಾಗಿಲ್ಲ ಅನ್ನೋ ಭಾವನೆ ಬರುತ್ತೆ. ನಾವೆಲ್ಲರೂ ಒಂದು ಕಷ್ಟ ಸುಖಗಳಲ್ಲಿ ನಾವೆಲ್ಲ ಜೊತೆಲಿರ್ಬೇಕು ಅನ್ನೋ ಒಂದು ಮಿಲನೋತ್ಸವ ಅಂತ ಒಂದು ಹೆಸರಿಟ್ಟಿದ್ದೀರಿ. ಆ ಮಿಲನ ಅನ್ನೋ ಹೆಸರಿಗೆ ಆ ಮಿಲನದ ಉತ್ಸವವನ್ನ ನೀವು ಮಾಡ್ತಾ ಇದ್ದೀರಿ. ನನಗೆ ನೆಕ್ಸ್ಟ್ ಅನ್ಸ್ಬೇಕಾಗಿದೆ ಅಂದ್ರೆ ಇಲ್ಲಿ ಕುಟುಂಬದವರಿಲ್ಲ ಕಾರ್ಮಿಕರು, ಮುಂದಿನ ದಿನಗಳಲ್ಲಿ ಸಾಧ್ಯವಾದ್ರೆ ಅವರು ಕುಟುಂಬದವ್ರನ್ನ ಕರೆಸಿದ್ರೆ ಅವ್ರಿಗೂ ಖುಷಿ ಪಡ್ಬೋದು ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದನ್ನು ಮುಂದೆ ಸಾಧ್ಯವಾದ್ರೆ ನೀವು ನೋಡಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರಿ, ಬಹಳ ಸುಂದರವಾಗಿ ಆಯೋಜನೆ ಮಾಡಿದ್ರಿ. ನನಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಮಿಷನರ್ ಪರವಾಗಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತದೆ. ನಿಮ್ಗೆಲ್ಲರಿಗೂ ಬಹಳ ಕಷ್ಟಜೀವಿಗಳು, ನೀವು ಶ್ರಮಜೀವಿಗಳು, ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡ್ಲಿ, ಆರೋಗ್ಯದ ಬಗ್ಗೆ ಗಮನವಿಡಿ. ಯಾವುದೇ ದುಶ್ಚಟಗಳಿಗೆ ಈ ಮದ್ಯಪಾನಕ್ಕಾಗ್ಲಿ ಇದ್ರದ್ದೆಲ್ಲ ಮಾಡೋದಿದೆಯಲ್ಲ, ನಿಮ್ ಕಷ್ಟ ಅದು ಗೊತ್ತು ನನಗೆ, ಬಟ್ ಇದೆಲ್ಲವನ್ನ ನಿಲ್ಲಿಸಿ. ಯಾಕಂದ್ರೆ ನಿಮ್ಮ ಹಿಂದೆ ನಿಮ್ಮ ಕುಟುಂಬನೂ ಇದೆ, ನಿಮ್ಮ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ ಅಂತ ಹೇಳಿ ಆ ದಿಸೆಯಲ್ಲೂ ನೀವೆಲ್ಲರೂ ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತೀರಾ ಅಂತ ಹೇಳಿ ನಿಮ್ಮ ಮಾಲೀಕರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು, ಅದೇ ರೀತಿ ಮಾಲೀಕರು ಕಾರ್ಮಿಕರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಒಂದು ಕುಟುಂಬವಾಗಿ ನೀವು ಜೀವನ ನಿರ್ಮಾಣ ಮಾಡಿ ನಿಮ್ಮ ಕುಟುಂಬ ಮತ್ತು ನಿಮ್ಮ ಮಾಲೀಕರ ಒಂದು ವೃತ್ತಿಯನ್ನ ಬೆಂಬಲಿಸ್ತೀರಿ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಕರೆಸಿ ಎರಡು ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ಒಂದು ದಿವಸ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಿಲನೋತ್ಸವದ ಈ ಪೊರ್ಲ ಲೆಸೆಡೆ ಬಂಜಿ ದಿಂಜುಲಕ ಬಾರಿ ಪೊರ್ಲ ನಡುಕ್ಲೇನೆ ಕೊರ್ನಂಚಿತನ ಶ್ರೀಯುತ ಮಹೇಶ್ ಕುಮಾರ್ರಿಗೆ ದಿಂಜುಬಿಡಲದ ಮೋಕಿದ ಸೊಲ್ಮೆಲನೆ ಪೊಟ್ಟು ಸಂದ ಬಂದು ಈತ ಲೇಸಾಬುಡು ನಾಂಡ ನಂಗ ದಿಂಜ ಮಲ್ಲ ಮಟ್ಟದ ಮಸ್ತ್ ಜನ ಸಹಕಾರ ಕೊಡ್ತಾರೆ. ಈ ಪೊಟ್ಟು ಚಾಬಡದ ಬಿಂಜರ ಚಿತನ ಮಹೇಶ್ ಕುಮಾರ್ನ ಕೈಟ ಈ ಪೊಟ್ಟು ನೆನಪದ ಕಾಣಿಕೆಯನ್ನು ಕೊರೊಂದಿಲ್ಲ. ನ್ಯಾಷನಲ್ ಫ್ಲಾಸ್ಟ್ ಮೊತ್ತದ ಚಾಬಡದ ಮತ್ತರ್ಮೆಗೆ ಬಾಡೊಂದು ವಿನಯ ಮೊದಲ ನ್ಯಾಷನಲ್ ಫ್ಲಾಸ್ಟ್ ಎರಡಲ ಯಜಮಾನ್ಯರು ಮತ್ತು ನಾಂಡ ಆಯ್ತ ಸಿಬ್ಬಂದಿಲು ಎರಡಲ ಇತ್ತಂದ ಚಾಬಡದ ಮತ್ತರ್ಮೆಗೆ ಬಾಡು ಬಣದ ಈ ಪೊಟ್ಟು ವಿನಯ ಮೊದಲ ವಿಶೇಷವಾದ ಮಲ್ಲ ಮಟ್ಟದ ಸಾಕಾರನೆ ಗೊತ್ತಿನ ಒಟ್ಟಿಗೆ ಏರುಮಾತ ಯಜಮಾನರನ್ನ ಬಿಳಿದ ಬೈದರ ಅಕಲ ಕೈಕೊಂಜಿ ಫೀಲ್ಡ್ ಸ್ಟಾರ್ದ ಕೂಪನ್ ಕೊಡ್ತು ಏರೆಗೆ ಅದೃಷ್ಟ ಈ ಜಾಗದ ಉಂಡು ಪನಿಪಿನೆಲ್ಲ ಪ್ರಯತ್ನ ಬೈದರೆ ವಿಶೇಷವಾದ 5 ಇನಾಮುನರು ಕೊರೊಂದುಲ್ಲೇರು 4 ಸಮಾಧಾನಕರ ಬಹುಮಾನ ಬುಕ್ಕೊಂಜಿ ಮಲ್ಲ ಇನಾಮುನು ಈ ಪೊಟ್ಟು ಪಟ್ಟರೆಗೆ ಬೋಡಾದ ಫೀಲ್ಡ್ ಸ್ಟಾರ್ದ ಯಜಮಾನದ ಮತ್ತದ ಚಾಬಡಿದ ಮತ್ತರಮೆಗೆ ಬೋಡು ಈ ಪೊಟ್ಟು ಭಿನ್ನಯ ಮತ್ತದಲ್ಲೇ ಸುರುಕು ಈ ಪೊರ್ತುಗು ಅರೆಗ್ಲ ಒಂದು ನೆಂಪುದ ಕಾಣಿಕೆಯನ್ನು ಕೊಡ್ತು ಅವೆರಡು ಬೊಕ್ಕ ಅದೃಷ್ಟ ಚೀಟಿನೇ ಅಲ್ಪನೆ ನೆಪ್ಪಂಚಿತನ ಮಹೇಶ್ ಕುಮಾರ್ ಈ ಪೊಟ್ಟು ಅರೆಗ್ಲ ಒಂದು ನೆಂಪುದ ಕಾಣಿಕೆಯನ್ನು ಕೊಡೋದು ಭಿನ್ನಯ ಮತ್ತದಲ್ಲ. ದೀಪನ್ ಕಾಮತ್ರಿಗೆ ಈ ಪೊಟ್ಟದ ನೆಂಪುದ ಕಾಣಿಕೆಯನ್ನು ಕೊಡೋದಿಲ್ಲ. ಈ ಪೊಟ್ಟದು 5 ಇನಾಮನು ಮಿಗಿಲ ತುಂಬಕ್ಕ ಅದೃಷ್ಟ ಏರ್ನ ಪಾಲಕ ಪನಿಪಿನ ಪರೀಕ್ಷೆ ಸುರುಕು 4 ಸಮಾಧಾನಕರ ಬಹುಮಾನ 4 ಜನ ಅತಿಥಿಗಳು ಒಂದೊಂದು ಚೀಟಿನ ಜೊತೆಗೆ 4 ಜನ ಅತಿಥಿಗಳು ಒಂದೊಂದು ಚೀಟಿ ಕೊಡು 4 ಚೀಟಿ ಸಮಾಧಾನಕರ ಬಹುಮಾನ 4 ಜನ 4 ಚೀಟಿ ಮಾತ್ರ ಸಮಾಧಾನಕರ ಬಹುಮಾನ ಏರೆಗೆ ಅದೃಷ್ಟ ಲಕ್ಷ್ಮಿ ಇನಿತ ಮಿಲನೋತ್ಸವಡೆ ಒಲಿದು ಬರ್ಪಲ ಜರಿದು ಬರ್ಪಲ ಉರಿದೆ ಗೋಪಲ ಪನಿಪಿನ ಕಾಪೆಲೆ ನಮ್ಮ ಉಡಲುಂಡು. ಸಮಾಧಾನಕರ ಬಹುಮಾನ 4 ಸಮಾಧಾನಕರ ಬಹುಮಾನ ವಸಂತ್ 9632918455 ಮೊಬೈಲ್ ನಂಬರ್. ಎರಡನೇ ಸಮಾಧಾನಕರ ಬಹುಮಾನ TS ಅರೇಂಜರ್ಸ್ ಮೂಡ್ಬಿದ್ರೆ 472 ಫೀಲ್ಡ್ ಸ್ಟಾರ್ದ ಯಜಮಾನ್ರಿ ರೂಪಕ ಮಾತ್ರ ಈ ನಾಮನ್ನು ಪಟ್ಟೋಡನ್ನು ಭಿನ್ನಯ ಮಾಡ್ತದಲ್ಲ.
ಮೂರನೇ ಸಮಾಧಾನಕರ ಬಹುಮಾನ ಹರೀಶ್ ಕುಮಾರ್ ಜ್ಯೋತಿ ಎಂಟರ್ಪ್ರೈಸಸ್ ಬೆಳ್ತಂಗಡಿ. ಕುದರ್ಲಿಕ್ಕೆ ಆಯ್ನಾತು ಬೇಗ ಇತರನ್ನ ಬಂದು ನಾಲ್ಕನೇ ಸಮಾಧಾನಕರ ಬಹುಮಾನ ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್ ಮೂಡುಬಿದಿರೆ. ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್ ಮೂಡುಬಿದಿರೆ ನಾಲ್ಕನೇ ಸಮಾಧಾನಕರ ಬಹುಮಾನ. ಸಮಾಧಾನಕರ ಬಹುಮಾನ ಏರ್ಪಟ್ಟುಕೊಂಡ ಮಾತರ ಕಾತೊಂದುಲ್ಲೇರಿ 2 ಲೀಟರ್ದ ಟಿಲ್ಟಿಂಗ್ ಗ್ರೈಂಡರ್ ಎಂಗ್ಲೆಗೆ ತಿಕ್ಕುವ ಅನ್ಪಣ ಕಾಪಿಡುಂಡು ಬಹುಶಃ ಈ ಚೀಟಿನೇ ಆಯ್ತಾ ಯಜಮಾನ್ದಿ ತಿಪ್ಪೊಡು ಭಿನ್ನಯ ಮಲ್ತೊಂದಲ್ಲ. ಟಿಲ್ಟಿಂಗ್ ಗ್ರೈಂಡರ್ ಏರ್ನ ಪಾಲಿಗೆ ಏರ್ ಪುಗೇಂಡ್ ಮತ್ತೊಂದು ಗೋಪಿನಿ ಮನ್ಪಣ ಕಾಪಿಡುಲ್ಲೇರಿ. ಇನಿತ ಮಿಲನೋತ್ಸವದ ಈ ಶುಭ ಸಂದರ್ಭಡೆ ವಿಶೇಷ ಪ್ರಾಯೋಜಕತ್ವದ ಒಟ್ಟಿಗೆ ನಮಗೆ ಮಲ್ಲ ಮಟ್ಟದ ಸಹಕಾರ ಅಂಚನೆ ಮಾಲಕರಿಗೆ ಮಲ್ಲ ಮಟ್ಟದ ಬಿರಿಬಲ ಕೊರ್ನಂಚಿತನ ಟಿಲ್ಟಿಂಗ್ ಫಾರೂಕ್ ವಿಟ್ಲ ಟೆಕ್ನಿಕ್. ಫಾರೂಕ್ ವಿಟ್ಲವರ ಜೋರಾಯಿನ ಕೈತಾಟಿ ನಿಂತ ಮಿಲನೋತ್ಸವ ಅದೃಷ್ಟಶಾಲಿ ಆಯ್ಕೆಯಾದರೆ ಅಭಿವಂದನೆ. ಸುಲ್ಗಲು ಫೀಲ್ಡ್ ಸ್ಟಾರ್ನ ಯಜಮಾನಿಗೆ ಚಾವಡಿದ ವಿದ್ಯುತ್ ಚಾವಡಿಗೆ ಈ ನಮ್ಮೊಟ್ಟಿಗೂ ವಿದ್ಯುತ್ ಚಾವಡಿದ ಅತಿಥಿಯಾದ ನಮ್ಮೊಟ್ಟಿಗೆ ಬರ್ತಿದ್ದಾರೆ ನ್ಯಾಷನಲ್ ಪ್ಲಾಸ್ಟಿಕ್ಸ್ ಜನರಲ್ ಮ್ಯಾನೇಜರ್ ಚಿತ್ತನ ಪಂಕಜ್ ಗಜಬಿಯ ಮೇರೆನೆ ನಮ್ಮ ಮಾತನಾಲ ಪರವಾದ ಮೋಕಡೆ ಗೆದ್ದುಕೊಂಡಿಲ್ಲ. ಲೋಕೇಶ್ ಐಡಿಯಲ್ ಅರೇಂಜರ್ಸ್ ಈ ಗುಲಾಬಿ ಪುರ್ಪನ್ನು ಕೊರತು ಮೋಕಡೆ ಗೆದ್ದುಕೊಂಡು ಪಡೆದ ಭಿನ್ನಯ ಮಾತೊಂದಿಲ್ಲ. ಇನ್ನಿತ ಚಾಪಡಿದ ಭಿನ್ನ ಮನೆ ಟಿಪ್ಪನಾರೆ ನನೋರಿ ನಮ್ಮ ಭಿನ್ನರೆ ಮಿಸ್ಕಿತ್ ಹಾಸ್ಪಿಟಲ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ನೆಚ್ಚಿನ ಡಾಕ್ಟರ್ ಕ್ಲಿಫರ್ಡ್ ಮಿಸ್ಕಿತ್ ಈ ಹೊರತುಗು ಭಿನ್ನ ಮದಿಪನು ಗೌಡ ಬಣದ ಭಿನ್ನ ಮೊತ್ತದಲ್ಲೇ ಬನ್ನಿ ಮಾತಿನ ಮಂಟಪಕ್ಕೆ ಇದೀಗ ಶುಭ ಹಾರೈಕೆಗಾಗಿ ನಿಮಗಿದು ಈ ಸಮಯ. ನನ್ನ ಅಜಾತ್ ಬಲವಿನ್ಯಾಯನ ಪ್ರಾಯೋಜಕರು ಚಾವಡಿದ ಮತ್ತರ್ಮೆಡ್ ಮತದ ನೆಂಪುಟ ಕಾಣಿಕೆಯನ್ನು ಗೊತ್ತವಣದ ಭಿನ್ನ ಮೊತ್ತದಲ್ಲೇ ಈ ಹೊರತುಗು ಪುಲಿಶಕ್ತಿ ಇಂಡಸ್ಟ್ರೀಸ್ ಮೊತ್ತದ ಚಾವಡಿದ ಮತ್ತರ್ಮೆಡ್ ಮೊತ್ತದ ನೆಂಪುಟ ಕಾಣಿಕೆಯನ್ನು ಗೊತ್ತವಡು PSN ಆಟೋಮೋಟಿವ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಎರಡಲ ಸದಸ್ಯರಿದೆ ಮತ್ತು ಭಾರತ್ ಮೋಟರ್ಸ್ ರೆನಾಲ್ಟ್ ಮೋಟರ್ಸ್ ಅಂತ ಸದಸ್ಯರೇ ಚಾಪಡಿದ ಭಿನ್ನರಾಯಣ ಚಿತ್ರ ಡಾಕ್ಟರ್ ಕ್ಲಿಫರ್ಡ್ ಮಿಸ್ಕಿತ್ ಮೇರ್ನ ಕೈಗೆ ಸ್ಮರಣಿಕೆಯನ್ನು ದತ್ತೋಣ ಮಾಡಿದ ಭಿನ್ನಯ ಮಾತೊಂದಿಲ್ಲ. ಇನ್ನಿತ್ತ ಈ ಪೊರ್ಲಕಂಠದ ಮಿಲನೋತ್ಸವದ ಈ ಲೇಸಿಗೆ ಪ್ರಾಯೋಜಕತ್ವನೇ ಕೊರೆದು ನಮ್ಮ ಲೇಸಿಗೆ ಬಲದಿಂದ ಏನಕ್ಕಲು ಮುಕ್ಲಿಗಳ ಈ ದಿನದ ಮಿಲನೋತ್ಸವದ ಸಭೆ ನೆನಪುಗಾದೆ ನೆಂಪದ ಕಾಣಿಕೆನೆ ಚಾಬಡಿದ ಭಿನ್ನರಾಯನ ಚಿಕ್ಕನ ಪಂಕಜ್ ಕಚೇರಿಯ ಮೇಲೆ ಪಟ್ಟಣದ ಭಿನ್ನಯ ಮಾತೊಂದಿಲ್ಲ. ಡೆಕ್ಕನ್ ಫ್ಲಾಸ್ಟ್ ಮಾಂಡವಿ ಮೋಟರ್ಸ್ ಹ್ಯಾಂಗ್ಯೂ ಐಸ್ ಕ್ರೀಮ್ ಈ ಲೇಸಡೆ ನಂಗೆ ಮಲ್ಲ ಮಟ್ಟಡೆ ಸಹಕಾರನ ಕೊಡ್ತಿದ್ದಾರೆ ನ್ಯಾಷನಲ್ ಪ್ಲಾಸ್ಟಿಕ್ಸ್ ಜನರಲ್ ಮ್ಯಾನೇಜರ್ ಪಂಕಜ್ ಗಜಬಿಯ ಮೆರೆಗ್ಲ ಈ ಪೊರ್ತುಗು ಸಂಸ್ಥೆದ ಪರವಾದ ಮಿಲನೋತ್ಸವದ ಸಭೆ ನೆಂಪುಗಾದೆ ಕೂಟದ ಗುರಿಕಾರ್ರೆ ಬಾಬು ಕೆ ವಿಟ್ಲ ಈ ಒಂದು ನೆಂಪುದ ಕಾಣಿಕೆನ ಅರೆಗ್ಲ ಪಟ್ಟೋಡೊಂದು ಭಿನ್ನಯ ಮಾತೊಂದಿಲ್ಲ. ಜಿಲ್ಲಾ ವಾರ್ಷಿಕ ಮಿಲನೋತ್ಸವ ಅವರು ನಾಂಡ ಕುಡ್ಲಡು ಓಲು ಮಲ್ಪುನಿಯಿಂದ ನಮ್ಮ ಆಲೋಚನೆ ಮಲ್ಪುನಗ ಅವು ಸುರತ್ಕಲ್ಡೆ ಆವಡು ಆಂಡ ಪುರ್ಲಾವಡು ಪಂಪಿನ ಚದಿ ಕಟ್ಟದೆ ಸಿರಿಸಿಂಗಾರದ ಐತಡು ರಂಗೇರು ನಾರು ಪೀಟರ್ ಡಿಸೋಜ ಧರ್ಮದ ಚಾವಡಿದ ಮತ್ತರ್ಮೆಗೆ ಪಾಡು ಮಾಡಿದ ಭಿನ್ನಯ ಮಲ್ಪುದಿಲ್ಲ. ಸುರತ್ಕಲ್ ವಲಯದ ಸಂಘಟನಾ ಕಾರ್ಯಂತರಾದೆ ಇನಿ ಮಾತರ್ಲ ಚೋದ್ಯ ಬಡ್ದು ತೋಪಿಲಕ ರಂಗು ಇರ್ಕಾದರೆ ಇನ್ನಿತ್ತ ಲೇಸದ ಹೊಲ್ಸಿ ಇರ್ಕಾದರೆ ಬೆರೆಗೆ
ಶಾಲದ ಮಾನಾದಿಗೆದ ಒಟ್ಟಿಗೂ ನೆಂಪದ ಕಾಣಿಕೆ ವಿಶೇಷವಾದ ಒಳ್ಳ ಜವಾಬ್ದಾರಿಕೆಯನ್ನು ತರ್ಕೊಂಡು ಚಾಬಡಿದ ಬಿಲ್ಲರಾಯಣ ಚುತ್ತಿನ ಶ್ರೀಯುತ ಮಹೇಶ್ ಕುಮಾರ್ ಶಾಲದ ಮಾನಾದಿಗೆಯನ್ನು ಬಾರದೆ ಲೇಸನೆ ದುಮ್ಮದ ಗಿಡ ಬಚ್ಚನ್ನು ಮಾಡುವುದು ವಿಶೇಷವಾದ ಬಂಟ್ವಾಳ ವಲಯಡೆ ಒಂಜುಮಾರಿಗೆಡೆ ಮಿಲನೋತ್ಸವ ಆಡಂದಾಂಡ ನನೊಂಜುಮಾರಿಗೆಡೆ ಗಣೇಶ್ ಕಾಮತೀರ್ನ ಮುತಾಲಿಕೆಡೆ ಮೂಡಬಿದ್ರಿಡಾಂಡೆ ಈ ವರ್ಷ ಕುಡ್ಲದ ಈ ಎಗ್ಗೆಡೆ ಗುರ್ಕಾರೆಯಾದ ಕುಡ್ಲ ಭಾಗದ ಮಾತೆರೆಲ್ಲ ಒಂಜಿ ಪುಡಿ ಬಲ್ಲಡು ಪೊತ್ತೊಂದು ಅಂಚಿ ದಂಗಂದೆ ಇಂಚಿ ಮಾಲಂದೆ ಮಾತೆರೆಲ್ಲ ಮೋಕೆ ಜೋಕೆಡೆ ತುಯಿನಾರೆ ಶ್ರೀ ಕೇವರ್ ಡಿಸೋಜ ಈ ಪುರ್ತಕ ಇಳಿತ ಸಂಭ್ರಮ ಗೌಜಿ ಗರ್ತದ ಗುರ್ಕಾರೆಯಾದ ಇಳಿತ ಈ ಲೇಸದ ನುಡಿಕೋಡು ಕೊಡದೆ ಪುರ್ತ ಭಿನ್ನಯ ಮಾಡ್ತದಲ್ಲ ಈ ಪುರ್ತಕ ಮಂಗಳೂರು ಘಟಕದ ಗುರಿಕಾರೆ ಕೇವರ್ ಡಿಸೋಜ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘ ಮಂಗಳೂರು ಈ ಒಂದು ಮಿಲನೋತ್ಸವ ನಮ್ಮ ಮಾಲೀಕರ ಮತ್ತು ಸಿಬ್ಬಂದಿ ವರ್ಗದವರ ಮಿಲನೋತ್ಸವ ಕಾರ್ಯಕ್ರಮ, ಎರಡು ಕಾರ್ಯಕ್ರಮಗಳು ಇಷ್ಟದವರೆಗೆ ಆಗಿವೆ. ಬಂಟ್ವಾಳ ಮತ್ತು ಮೂಡಬಿದ್ರೆ ಕಾರ್ಯಕ್ರಮಕ್ಕೆ ನಾನು ಪ್ರಥಮವಾಗಿ ಹಾಜರಾಗಿದ್ದೆ. ಆ ಒಂದು ಕಾರ್ಯಕ್ರಮವನ್ನು ನೋಡಿ ನಾವೊಂದು ಶಾಮಿಯಾನ ಮಾಲಕರು ಇದೊಂದು ರೀತಿಯಲ್ಲಿ ಇರ್ಲಿಕ್ಕೆ ಆಗ್ತದ ಎನ್ನುವಂತ ಮನೋಭಾವ ಅಲ್ಲಿ ನನಗೆ ಮೊದಲು ಹುಟ್ಟಿತ್ತು. ಯಾಕೆಂದ್ರೆ ಯಾರ ಒಂದು ಮನೆ ಬಾಗಿಲಿಗೆ ಹೋಗಿ, ಯಾವುದೋ ಒಂದು ಸಂಸ್ಥೆಗೆ ಹೋಗಿ ಬಾಗಿಲಿನ ಹಿಂಬದಿಯಲ್ಲಿ ಮೊದಲಿನ 2-3 ದಿವಸಗಳಿಂದ ನಿರಂತರವಾಗಿ ದುಡಿದು ಆ ಕಾರ್ಯಕ್ರಮದ ದಿವಸ ಒಂದು ಮೂಲೆ ಗುಂಪಾಗುವ ವರ್ಗ ಅಂದ್ರೆ ಅದು ಶಾಮಿಯಾನದ ವರ್ಗ. ಅಂತ ಒಂದು ಶಾಮಿಯಾನದ ಮಾಲೀಕರಿಗೆ ಇಂಥ ಒಂದು ಸಂಘಟನೆ ಮಾಡಿ ಇಂಥ ಒಂದು ಮಿಲನೋತ್ಸವ ಎಷ್ಟು ಅದೊಂದು ಅರ್ಥಪೂರ್ಣವೆಂದರೆ ನನಗೆ ಆ ಪ್ರಥಮ ಅನುಭವವಾದದ್ದು ಮೂಡಬಿದ್ರೆಯಲ್ಲಿ. ಸೆಕೆಂಡ್ ಈಗ ಮೂರನೇದು ಈಗ ಮಂಗಳೂರಿನಲ್ಲಿ ಆಗ್ತಾ ಉಂಟು, ಇವತ್ತಾಗಿದೆ. ಅದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರವಾರಿಯಾಗಿ ನಾನು ಇವತ್ತು ಇದ್ದೇನೆಂದು ಹೇಳಿದ್ರೆ ನನ್ನ ಹಿಂದುಗಡೆ ಬಹಳ ದೊಡ್ಡ ಒಂದು ಪಂಗಡವೇ ಇದೆ. ಇಂಥ ಒಂದು ಪಂಗಡ ಮತ್ತೆ ನನಗೆ ಇಂದು ಅವಕಾಶವನ್ನು ದಯಪಾಲಿಸಿದ ದೇವರಿಗೆ ನಾನು ಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದ್ರೆ ನನಗೊಂದು 50+ ಏಜ್ ಆಯಿತು. ಆದರೂ ನನ್ನ ಹಿಂದುಗಡೆ ಇರುವವರು 30ರಿಂದ 40ರ ವಯಸ್ಸಿನ ಒಳಗಿನವರು, ತುಂಬ ಉತ್ಸುಕರಾಗಿದ್ದವರು, ನಿರಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ 40-45 ದಿವಸಗಳಿಂದ ನಿರಂತರವಾಗಿ ಎಡೆಬಿಡದೆ, ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಪರಿಶ್ರಮ ಈ ಒಂದು ಕಾರ್ಯಕ್ರಮದ ಹಿಂದೆ ಇದೆ. ಪ್ರತಿಯೊಬ್ಬ ಶಾಮಿಯಾನ ಮಾಲಕರ ಮನೆಗೆ ಹೋಗಿ, ಅವರ ಕಚೇರಿಗೆ ಹೋಗಿ, ಅವರ ಅಂಗಡಿಗೆ ಹೋಗಿ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಿ ಅವರಿಗೆ ಇಲ್ಲಿ ಕರೆತರುವುದಂದ್ರೆ ಅದೊಂದು ಸುಲಭದ ಮಾತಲ್ಲ. ಆದರೂ ಪ್ರತಿಯೊಬ್ಬ ಮಾಲೀಕರು ನಾವು ಆ ಸಂದರ್ಭಕ್ಕೆ ಅಲ್ಲಿ ಹೋದಾಗ ಎಷ್ಟು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆಂದರೆ ಅದನ್ನು ಇವತ್ತು ಈ ಕಾರ್ಯಕ್ರಮ ಸಾಕ್ಷಿ. ಯಾಕಂದ್ರೆ ನಾವು ತುಂಬಾ ಈ ಪ್ರತಿ ಐಟಮಿಗೆ ಎಲ್ಲ ತರದ ಸ್ಪಾನ್ಸರ್ ಅವರನ್ನು ನಾವು ಹುಡುಕ್ತಾ ಇದ್ದೆವು. ಆ ಹುಡುಕಿ ಲೀಸ್ಟ್ ಮಾಡಿ ಅವರವರ ಹತ್ರ ನಾವು ರಿಕ್ವೆಸ್ಟ್ ಮಾಡುವಾಗ ಯಾರೂ ಯಾವ ವಿಷಯದಲ್ಲೂ ನಿರಾಕರಣೆಯನ್ನು ತೋರಲಿಲ್ಲ. ಅದು ಈ 8 ತಿಂಗಳಲ್ಲಿ ನಾವು ಕಷ್ಟದ ಸಮಯದಲ್ಲಿ ಇರ್ತೇವೆ. ಆಕ್ಚುಲಿ 8 ತಿಂಗಳಲ್ಲಿ ನಮಗೆ ಫಂಕ್ಷನ್ಸ್ ಇರೋದಿಲ್ಲ, ಫೈನಾನ್ಷಿಯಲ್ ಆಗಿ ನಾವು ಹಿಂದೆ ಇರ್ತೇವೆ. ಆದ್ರೂ ಪ್ರತಿಯೊಬ್ಬ ಮಾಲೀಕರು, ಒಬ್ಬೊಬ್ಬ ಮಾಲೀಕರಿಗೆ ನನ್ನ ಅಂದಾಜು 30ರಿಂದ 50 ಸಾವಿರದವರೆಗೆ ಒಂದು ಸ್ಪಾನ್ಸರ್ ಒಂದು ಕೊಡುವುದಂದ್ರೆ ನಮ್ಮೊಂದು ಕಾಲು ಮಾತಿಗೆ ಬೆಲೆ ಕೊಟ್ಟು ಅವರಿದನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮನಪೂರ್ವಕವಾಗಿ ಅವರಿಗೆ ಎಲ್ಲರಿಗೂ ನಾನು ವಂದಿಸ್ತೇನೆ. ನನ್ನ ಹತ್ರ ಒಂದು ಚಿಕ್ಕದು ಲೀಸ್ಟ್ ಉಂಟು ಸ್ಪಾನ್ಸರ್ ಅವರದ್ದು. ನಾನು ದಯಮಾಡಿ ಅವರ ಹೆಸರು ಹೇಳುವಾಗ ತಾವು ಗೌರವದಿಂದ ಇಲ್ಲಿ ಬಂದು ನಮ್ಮ ಜಿಲ್ಲಾಧ್ಯಕ್ಷರ ಕೈಯಿಂದ ಈ ಸ್ಮರಣಿಕೆಯನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸ್ತೇನೆ. ಭಾಸ್ಕರ್ ರಾವ್ ಬ್ರದರ್ಸ್ ನಮ್ದು ಗೌರವಾಧ್ಯಕ್ಷರು ಪ್ರಥಮವಾಗಿ. ರೇಂಜರ್ಸ್
ಸುಂದರಣ್ಣ ಸೃಷ್ಟಿ ರೇಂಜರ್ಸ್. ಉಮನಾಥ್ ಸುವರ್ಣ ನಮ್ಮ ನಿಕಟಪೂರ್ವ ಹಾಗೂ ಸ್ಥಾಪಕ ಅಧ್ಯಕ್ಷರು. ಯುವರಾಜ್ ಶಿವಕೃಪೆ ರೇಂಜರ್ಸ್ ನಮ್ಮ ಜಿಲ್ಲಾ ಕೋಶಾಧಿಕಾರಿ. ಭಾಸ್ಕರ್ ಸ್ವಸ್ತಿಕೆ ರೇಂಜರ್ ನಮ್ಮ ಸಂಚಾಲಕರು. ಪುಷ್ಪರಾಜ್ ಸೌಕರ್ಯ ರೇಂಜರ್ಸ್ ಸುರತ್ಕಲ್. ವಿಜಯ್ ಸಿಟಿ ರೇಂಜರ್ಸ್ ಸುರತ್ಕಲ್. ಬಾಲಕೃಷ್ಣ ಕದ್ರಿ ನಮ್ದು ಕೋಶಾಧಿಕಾರಿ ಮಂಜುಶ್ರೀ ರೇಂಜರ್ಸ್ ಕದ್ರಿ. ಭಾಸ್ಕರ್ ಸಂತೋಷ್ ಎಂಟರ್ಪ್ರೈಸಸ್ ತೊಕ್ಕೋಟ್ ವಲಯದ ಸಂಘಟನಾ ಕಾರ್ಯದರ್ಶಿ ಭಾಸ್ಕರ್ ಸರ್. ಹರೀಶ್ ಪ್ರಜ್ವಲ್ ರೇಂಜರ್ಸ್ ನಮ್ಮ ಉಪಾಧ್ಯಕ್ಷರುಗಳು ಹರೀಶ್ ಪಟೇಲ್. ಸ್ಟ್ಯಾನಿ ಅಂಚನ್ ಬೆತೆಲ್ ರೇಂಜರ್ಸ್ ಓಮಂಜೂರು. ಅಬ್ದುಲ್ ನಜೀರ್ ಚಾಯ್ಸ್ ಶಾಮಿಯಾನ ಸುರತ್ಕಲ್. ಅಬ್ದುಲ್ ನಜೀರ್. ರಕೀಬ್ ಬಾಂಬೆ ಶಾಮಿಯಾನ ಸುರತ್ಕಲ್. ರಕೀಬ್. ನಿಶಿತ್ ಪೂಜಾರಿ ನಮ್ಮ ಕಾರ್ಯದರ್ಶಿಯವರು, ನಮ್ಮ ಯುವ ಲವಲವಿಕೆಯ ಕಾರ್ಯದರ್ಶಿಯಾದ ನಿಶಿತ್ ಪೂಜಾರಿ ಅವರು. ಸಲೀಂ ಶೇಡೋ ಸುರತ್ಕಲ್. ಗೋಡ್ವಿನ್ ಅರ್ಪನ್ ರೇಂಜರ್ಸ್ ಓಮಂಜೂರು ನಮ್ಮ ಸಂಘಟನಾ ಕಾರ್ಯದರ್ಶಿ ಓಮಂಜೂರಿನ. ಗೋಡ್ವಿನ್ ಬೇಗ ಬಾರ. ಅರುಣ್ ಡಿಸೋಜಾ ರೋಸಿ ರೇಂಜರ್ಸ್ ಓಮಂಜೂರು. ಇಮ್ತಿಯಾಜ್ ತಸಲಿ ರೇಂಜರ್ಸ್. ಚಂದ್ರಶೇಖರ್ ಸಮಿತಾ ರೇಂಜರ್ಸ್. ಚಂದ್ರಶೇಖರ್. ಜಗನ್ನಾಥ್ ಶನೈ ಸ್ನೇಹ ಎಂಟರ್ಪ್ರೈಸಸ್. ಆಲ್ವಿನ್ ಪ್ಯಾರಿಸ್ ನಮ್ಮ ಗುರುಪುರ ಕೈಕಂಬದ ಸಂಘಟನೆ ಕಾರ್ಯದರ್ಶಿ ಹೋಟೆಲ್ ಕ್ಯಾರಿನ ಆಲ್ವಿನ್ ಪ್ಯಾರಿಸ್. ಸರ್ ಬಾಲಕೃಷ್ಣ ಶ್ರೀದೇವಿ ಕ್ಯಾಟ್ರಿಂಗ್ ಪಚ್ಚನಾಡಿ. ಗುರುದತ್ ಸರ್ ಮಹಾಮಯಿ ರೇಂಜರ್ಸ್ ಮ್ಯಾಂಗ್ಳೂರ್. ಸ್ಪಂದನ ನಾಗರಾಜ್ ಮ್ಯಾಂಗ್ಳೂರ್. ರವಿಚಂದ್ರ ಸರ್ ಪ್ರೀತಮ್ ರೇಂಜರ್ಸ್ ಸುರತ್ಕಲ್. ಪ್ರವೀಣ್ ರೀಗಲ್ ರೇಂಜರ್ಸ್. ಪ್ರವೀಣ್ ಸರ್. ರಶೀದ್ DRR ಶಾಮಿಯಾನ ಕಾವೂರ್. ರಶೀದ್. ರವಿಚಂದ್ರ ಶ್ರೀ ಸಾಯಿ ರೇಂಜರ್ಸ್ ಕಾವೂರ್. ರವಿಚಂದ್ರ. ಧರ್ಮೇಂದ್ರ ಜೀತಿ ರೇಂಜರ್ಸ್. ಮನೋಹರ್ ಶೆಟ್ಟಿ. ವಿವೇಕಾನಂದ VK. ನಟರಾಜ್ ಆಳ್ವ. SS ದಿನೇಶ್. ನಾನು ಓದಿದ ಲಿಸ್ಟ್ನಲ್ಲಿ ಯಾರಾದರೂ ಬಿಟ್ಟು ಹೋದಲ್ಲಿ ದಯಮಾಡಿ ತಾವು ವೇದಿಕೆಗೆ ಬಂದು ಕಿರಣ್ ಸುರತ್ಕಲ್. ಕಿರಣ್ ಸರ್ ಬಲೆ. ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದವನ್ನು ಹೇಳುತ್ತಾ ಮುಂದಿನ ದಿವಸಗಳಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ನನ್ನ ಅಧ್ಯಕ್ಷತೆ ಚೇಂಜ್ ಆಗಲಿಕ್ಕೆ ಉಂಟು. ಹೊಸ ಅಧ್ಯಕ್ಷರು ಬರಲಿಕ್ಕಿದ್ದಾರೆ. ಆದರೂ ಯಾರು ಅಧ್ಯಕ್ಷರು ಬಂದರು
ಮಂಗಳೂರು ಘಟಕಕ್ಕೆ ಖಂಡಿತವಾಗಿ ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ಯಾವ ಹೆದರಿಕೆಯೂ ಇಲ್ಲ. ಯಾಕೆಂದ್ರೆ ಅಂತ ಒಂದು ಟೀಮ್ ಮಂಗಳೂರು ಘಟಕದಲ್ಲಿ ಉಂಟು. ಜೀವಕ್ಕೆ ಜೀವ ಕೊಡುವವರು, ಹಗಲು ರಾತ್ರಿ ದುಡಿಯುವವರು, ತಮ್ಮ ವ್ಯಾಪಾರವನ್ನು ಬದಿಗಿಟ್ಟು ಇಲ್ಲಿಗೆ ಬಂದು ನಿಸ್ವಾರ್ಥ ಸೇವೆಯನ್ನು ಕೊಡುವವರು ಇದ್ದಾರೆಂದ್ರೆ ಅದು ಮಂಗಳೂರಿನಲ್ಲಿ ಮಾತ್ರ. ಥ್ಯಾಂಕ್ ಯು. ನುಡಿತ ಒಟ್ಟಿಗೆ ನನ್ನ ತುಂಬದ ಉರ್ಕಾರಣಗಳಿಗೆ ಧೈರ್ಯದ ಮದಿಪನ ಕೊರ್ಮಂಚಿನ ಶ್ರೀತ ಕ್ಲೇವರ್ ಡಿಸೋದ ಮನೆಗೆ ನೆಂಜು ಬಿಡಲದ ಮೋದ್ಯದ ಸೊಲ್ಮೇಲನೆ ಸಂದಾಯ ಮಲ್ತೊಂದು ಕಾಂಡಿರ್ದು ಇತ್ತೆ ಮುಟ್ಟ ನಿರಂತರವಾದ ಮಾತ ಲೇಸಲ್ಲ ಮಾತ ಗೊಬ್ಬಲ್ಲ ಬಾರಿ ಪುರ್ಲುಡು ನೋಡುದು ಬೈತದೆ. ಆ ಲೇಸೆ ಪುರ್ಲಾವಡು ನಾಂಡ ತೀರ್ಪುಗಾರರು ನನಗೆ ಮಲ್ಲ ಮಟ್ಟದ ಸಹಕಾರ ಕೊಡ್ತಾರೆ. ಯಾಕೆ ಖಂಡಿತವಾದ ಮತಪೆರ ಸಾಧಿಸಿ ಒಂದಲ ಆ ಒಂದೇ ಬೇಜಾರು ಆ ಒಂದು ಲೆಕ್ಕ ಗುಬ್ಬುಗು ಬೆಲೆ ಕೊರ್ಮಂಚಿತ್ತಿನ ತೀರ್ಪುಗಾರರು ಚಾಬಡಿದ ಮತ್ತರ್ಮೆಗೆ ಮತದ ನೆಂಪದ ಕಾಣಿಕೆಯನ್ನು ತೊಡೊಂದು ಭಿನ್ನಾಯ ಮೊತ್ತದಲ್ಲೇ ಶ್ರೀಯುತ ವಿನೋದ್ ಕುಮಾರ್, ಉದಯ್ ಕುಮಾರ್, ನಿತಿನ್ ಪುತ್ರನ್, ವಿನ್ಯಾಸ್, ಶಿವಣ್ಣ, ಸುಜಿತ್, ನಂದನ್, ವೇಣುಗೋಪಾಲ್. ಶಿಕ್ಷಕರಾದಿದ್ದೊಂದು ಮಾತ ಗೊಬ್ಬುಲೆಲ್ಲ ಬಾರಿ ಪ್ರಾಮಾಣಿಕ ರೀತಿಡೆ ತೂಕುದು ಅಳತುದೆ ಏರು ಫಿರ್ಸೆರುಲ್ಲೆರ ಏರು ಗೊಬ್ಬುದ ಕಲಟೆ ಪುರ್ಮುದು ಗೆಂದುದೆರ ಅಗ್ಲೆಗೆ ಪ್ರಾಮಾಣಿಕ ಪ್ರಯತ್ನ ಇನಾಮ ಕೊಟ್ಟು ನಂಚಿತನ ಪ್ರಯತ್ನಗೆ ಸಾಕ್ಷಿ ನಂಚಿತನ ಎನ್ಮ ಜನ ತೀರ್ಪುಗಾರರೆಗ್ಲ ದುಂಜು ಬಿಡಲದ ಮೋಕ್ಯತೆ ಸೊಲ್ಮೆಲೆನೆ ಈ ಬೊಟ್ಟು ಸಂದಾವುದಿಲ್ಲ. ಅವರ ಮಾತಿರ್ಲ ಏರು ಮಾತ ಗುಬ್ಬುದ ಕಲಟು ಗುಬ್ಬೇರ ಮಾತ ತೀರ್ಪುಗಾರರೆಗ್ಲ ಜೋರದ ಕೈತಾಡಿದ ಮಾನವರಿಗೆ ಸಂದಾವಡೊಂದು ಭಿನ್ನಾಯ ಮತ್ತೊಂದು ಮುಗಿತಲೇಸಿದ ಗುರ್ಕಾರ್ಮದ ಗತ್ತಿಗೆಡೆ ಕೊಳ್ಳುದು ಇನಿತ ಮಾತ ಲೇಸಿಡ್ಲ ಪಾಲು ಪಡೆಯಂದೆ ಮಾತರಿಗ್ಲ ಮಲ್ಲನಲಕ ಮಲ್ಲ ಜಾಗೆಡೆ ಕೊಳ್ಳಿನಾರೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಮ್ಯಾನ್ ಮಾಲಕರ ಸಂಘದ ಗುರಿಕಾರ್ರೆ ಶ್ರೀಯುತ ಬಾಬು ಕೆ ವಿಟ್ಲ ಈ ಪೊಟ್ಟುಗು ಮುಗಿತಲ ಲೇಸಿದ ಗುರ್ಕಾರ್ಮದ ಮದುಪು ಕೊರಡು ಇದು ಪಡೆದು ಭಿನ್ನಾಯ ಮೊತ್ತವಿಲ್ಲ. ಈ ದಿನದ ಮೆರವಣಿಗೆ ಉತ್ಸವ ಒಂದು ದಿನಕ್ಕೆ ಸೀಮಿತವಾಗಿರದೆ ನಮ್ಮೊಳಗೆ ಸದಾ ಉತ್ಸಾಹದ ಚಿಲುಮೆ ಉಕ್ಕುತ್ತಿರಲಿ ಎನ್ನುವ ಸದಾಶಯ ನನ್ನ. ಅಂದಿನ ದಿನಗಳಲ್ಲಿ ಹೆಚ್ಚು ಕಲಿಕಾ ದೃಷ್ಟಿಕೋನ ಇಲ್ಲದ ಬಂಧುಗಳು ಅನಿವಾರ್ಯವಾಗಿ ಆಯ್ಕೆ ಮಾಡಿಕೊಂಡ ಉದ್ಯಮಗಳಲ್ಲಿ ಈ ನಮ್ಮ ಶಾಮ್ಯಾನ ಉದ್ಯಮವು ಒಂದು. ಇಂದು ಆಗಲ್ಲ. ಪ್ರತಿಯೊಬ್ಬ ಯುವಕರು ಹೈಸ್ಕೂಲ್ ಬೆಟ್ಟ ದಾಟಿ ಪದವಿ ಪಡೆದು ಆಯ್ಕೆ ಮಾಡಿಕೊಳ್ಳುವ ಉದ್ಯಮಗಳಲ್ಲಿ ಇದೂ ಒಂದು. ಒಂದು ಪ್ರದೇಶದ ಹೊಸ ಹೊಸ ಆವಿಷ್ಕಾರಗಳನ್ನು ಬೆರಳ ತುದಿಯಿಂದಲೇ ತಿಳಿದುಕೊಳ್ಳುವ ಮಾತ್ರವಲ್ಲ, ಉದ್ಯಮಿಗಳು ನವೀನ ರೀತಿಯ ವಸ್ತುಗಳಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸುವವರೆಗೆ ಛಲ ಬಿಡದೆ ಹಗಲಿರುಳು ಎನ್ನದೆ ತಮ್ಮ ಉದ್ಯಮಕ್ಕೆ ತೆಗೆದುಕೊಂಡ ಜವಾಬ್ದಾರಿಗೆ ಸದಾ ಸ್ಕಿಲ್ ಪಡೆದುಕೊಳ್ಳುತ್ತಿರುವುದು ನಮ್ಮ ಹೆಮ್ಮೆ. ಹಾಗಾಗಿ ಶಾಮ್ಯಾನ ಉದ್ಯಮದ ಎಲ್ಲಾ ಬಂಧುಗಳು ಇಂದಿನ ಈ ಉತ್ಸಾಹವನ್ನು ಮುಂದುವರಿಸಿಕೊಂಡು ವ್ಯಾಪಾರದಲ್ಲಿ ನಿಷ್ಠೆ ಇಟ್ಟು ಈ ಉದ್ಯಮಕ್ಕೆ ಇನ್ನೊಂದಷ್ಟು ಹೆಸರು ಗೌರವ ಸಿಗುವ ಹಾಗೆ ಮುಂದುವರಿಸುವಿರೆಂದು ನನ್ನ ಅಂತರಾಳದ ಭಾವನೆ. ಇತಿಹಾಸವನ್ನು ಮೆಲುಕು ಹಾಕುವಾಗ ಏಕಾಂಗಿಯಾಗಿಯೋ ಗುಂಪು ಗುಂಪುಗಳಾಗಿಯೋ ಕಾಡಿನ ಒಂದು ಅಂಚಿನಿಂದ ಇನ್ನೊಂದು ಕಡೆಗೆ ಯಾವುದೇ ಗೊತ್ತು ಗುರಿ ಇಲ್ಲದೆ ತಿರುಗಾಡುತ್ತಿರುವ ಮನುಷ್ಯ ಒಂದು ಕಾಲದಲ್ಲಿ ಹರಪ್ಪ ಮತ್ತು ಮೊಹಂಜೋದರಲ್ಲಿ ನಾಗರಿಕತೆ ಹೊಂದಿದ ಹಾಗೆ ಬಿಡಿಬಿಡಿಯಾಗಿದ್ದ ನಮ್ಮ ಉದ್ಯಮ ಮಿತ್ರರು ಒಂದೇ ಸೂರಿನಡಿ ದಕ್ಷಿಣ ಕನ್ನಡ ಶಾಮ್ಯಾನ ಮಾಲಕರ ಸಂಘ ಎಂಬ ಸಂಸ್ಥೆಯಡಿ ಒಂದಷ್ಟು ಒಗ್ಗಟ್ಟು ಪ್ರದರ್ಶಿಸಿರುವುದು ನಮ್ಮ ಉದ್ಯಮಕ್ಕೆ ಹೆಮ್ಮೆ. ಜನಸಾಮಾನ್ಯರು ಕೀಳಾಗಿ ಕಾಣುತ್ತಿದ್ದ ಈ ಉದ್ಯಮ ಈಗ ಗೌರವ ಕಾಂತಿರಲು ಕಾರಣ ಈ ನಮ್ಮ ಸದಸ್ಯರು, ನಮ್ಮ ಈ ಒಗ್ಗಟ್ಟು. ಉದ್ಯಮದಲ್ಲಿ ದ್ವೇಷ ಸಾಧುವಲ್ಲ, ಪ್ರೀತಿಯೇ ಎಲ್ಲ ಎಂಬ ಸಿದ್ಧಾಂತವನ್ನು ಮೈಗೂಡಿಸಿಕೊಳ್ಳುವುದು ಹಲವು ಅಗತ್ಯಗಳಲ್ಲಿ ಒಂದು. ನಮ್ಮ ಮಂಗಳೂರು ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಈಗಾಗಲೇ ಹೇಳಿದ ಹಾಗೆ 40 ದಿನಗಳಲ್ಲಿ ಮಾಡಿದಂತ ಈ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಎಲ್ಲಿ ಒಂದು ಕೊರತೆ ಬರದಾಗಿ ಒಂದು ಕಡೆ ನೆನಪಾಗ
ಏನಾಗ್ತದೆ, ನಾವೆಲ್ಲ ಈ ಬ್ರಹ್ಮಕಲಶೋತ್ಸವಕ್ಕೆಲ್ಲ ವ್ಯವಸ್ಥೆ ಮಾಡ್ತೇವೆ ತುಂಬಾ ಅದ್ದೂರಿಯಾಗಿ. ಆದರೆ ಇವತ್ತಲ್ಲಿ ನಮಗೆ ನೋಡುವ ಕಾಣಿರುವಂಥದ್ದು ಬೆಳಿಗ್ಗೆ ನಮ್ಮ 8:30 ಗಂಟೆಗೆ ಚಾ ತಿಂಡಿಯಿಂದ ಪ್ರಾರಂಭವಾದ ಕೌಂಟರ್ ನಿರಂತರ ಸಂಜೆ ಇಷ್ಟರವರೆಗೆ ಯಾವುದು ಬೇಕು ಬೇಡ ಎಲ್ಲವನ್ನು ಬಾರಿ ರುಚಿಕಟ್ಟಾಗಿ ಅಚ್ಚುಕಟ್ಟಾಗಿ ಬಾರಿ ಚಂದ ಯಾವುದೇ ಒಂದು ಕೊರತೆ ಬರದ ರೀತಿಯಲ್ಲಿ ನಿಭಾಯಿಸಿದ್ದಾರೆ ನಮ್ಮ ಮಂಗಳೂರು ವಲಯದ ಮಂಗಳೂರು ತಾಲೂಕಿನ ಎಲ್ಲ ಸದಸ್ಯ ಮಿತ್ರರು. ಇವರನ್ನು ಇನ್ನೊಮ್ಮೆ ನಾವು ಪ್ರೇಮಿಸಬೇಕು. ಬಾರಿ ಒಳ್ಳೆಯ ಜವಾಬ್ದಾರಿ ಅಂದ್ರೆ ಆಗಾಗಲೇ ಹೇಳಿದ ಹಾಗೆ ಈಗಾಗಲೇ ಅಧ್ಯಕ್ಷರು ಹೇಳಿದ್ರು, ಆ ಜವಾಬ್ದಾರಿ ಅಂತ ಹೇಳಿದ್ರು ನಮ್ಮಿಂದ ನಮ್ಮ ಮಂಗಳೂರಲ್ಲಿ ಎಷ್ಟು ಕೂಡ ಇದ್ದಾರೆ ಅಂತ ಹೇಳಿ ಅದು ಸತ್ಯ ಕೂಡ. ಬಾರಿ ಒಳ್ಳೆಯ ರೀತಿಯಲ್ಲಿ ಜವಾಬ್ದಾರಿಯನ್ನು ಅವರು ನಿಭಾಯಿಸಿದ್ದಾರೆ. ಹಾಗೆ ಒಳ್ಳೆಯ ಸ್ನೇಹಿತರು ಎಲ್ಲ ಒಟ್ಟಿಗೆ ದುಡಿಯುವವರೆಲ್ಲ ಸೇರಿಕೊಂಡು ನಮ್ಮ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಅಂತ ಹೇಳಿ ತುಂಬಾ ಸಂತೋಷವಾಗ್ತಾ ಉಂಟು. ಹಾಗೆ ನಮ್ಮ ಉದ್ಯಮದ ಒಟ್ಟಿಗೆ ಕಷ್ಟ ಸುಖ ಬೆವರದ ಈಗಾಗಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು ಬಾರಿ ಕಷ್ಟ ಬರ್ತಿದೆ ದಾವೂದ್ ಸರ್, ತುಂಬಾ ಕಷ್ಟವೇ, ಇಷ್ಟವರೆಗೆ ನಮಗೆ ತೊಂದರೆ ಆಗ್ಲಿಲ್ಲ. ಇನ್ನೂ ಕೂಡ ನಿಮ್ಮಲ್ಲಿ ಮನವಿ, ನಮ್ಮ ಗಾಡಿಗಳಲ್ಲಿ ರೆಕಾರ್ಡ್ ಎಲ್ಲ ಕರೆಕ್ಟ್ ಇರ್ಬೋದು, ಆದ್ರೆ ಸ್ವಲ್ಪ ಪೈಪ್ಗಳೆಲ್ಲ ಹೊರಗೆ ಬಂದಿರ್ಬೋದು ಅಥವಾ ಜನ ಹಿಂದೆ ಕೂತ್ಕೊಂಡಿರ್ಬೋದು. ಅನಿವಾರ್ಯ, ನಾವು ಒಂದು ಕಡೆ ಹೋಗುವಾಗ ಅದಕ್ಕೆ ಬೇರೊಂದು ಗಾಡಿ ಕೊಡೋಕೆ ಸಾಧ್ಯ ಇಲ್ಲ. ನಾವು ಆ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವಾಗ ನೀವು ಇಷ್ಟೊಂದು ತೊಂದರೆ ಮಾಡಲಿ, ಇನ್ನೂ ಕೂಡ ನೀವು ತೊಂದರೆ ಮಾಡ್ಲಿಕ್ಕಿಲ್ಲ ಅಂತ ನಂಬಿಕೆ ನಮ್ಮದು. ದಯಮಾಡಿ ಇನ್ನು ಆ ಸಹಕಾರ ಕೊಡ್ತಿದೆ ಅಂತ ಇನ್ನೊಮ್ಮೆ ನಿಮ್ಮನ್ನು ನೆನಪಿಸ್ತಾ ಇರುತ್ತೇನೆ. ಹಾಗೆ ಯಾವುದೇ ರೀತಿಯ ತೊಂದರೆ ನಮ್ಮಿಂದ ಆಗ್ಲಿಕ್ಕಿಲ್ಲ. ಈ ಸಂಘಟನೆ 6 ವರ್ಷದ ಮೊದಲು ವಿಟ್ಲದಲ್ಲಿ ಪ್ರಾರಂಭ ಆಗುವಾಗ ಒಂದು ದಿನ ನಾವು ಸ್ವಲ್ಪ ಜನ ಸೇರಿಕೊಂಡು ಪ್ರಾರಂಭ ಆಗುವ ವ್ಯವಸ್ಥೆ ಇಂಥದ್ದು ಸಣ್ಣ ವ್ಯವಸ್ಥೆ ಮಾಡಿಕೊಂಡಿದ್ದೆ. ಆಗ ಒಂದು ದಿನ ಮುಂಚಿತನ ದಿನವಾಗಿ ನಾವು ಮಂಗಳೂರಿನ MS ಇರಬಹುದು, ರಶೀದ್ ಇರ್ಬೋದು, ಪೂಣೆಯವರು ಕೇಳ್ಕೊಂಡಿದ್ದೆವು ನಮ್ಮ ಗೆಸ್ಟ್ ಆಗಿ ಬರ್ಬೇಕಂತ. ಆದ್ರೆ ಮೊದಲ ದಿನ ಬಂದು ನಮ್ಮ MSVಯ ಲತೀಫ್ ಅವರು ದೊಡ್ಡ ಮೊತ್ತದೊಂದು ಗಿಫ್ಟ್ ಅನ್ನು ಕೊಟ್ಟರು. ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಮೊದಲ ದಿನ ಬಂದು ಅವರು ಕೊಟ್ಟ ಗಿಫ್ಟ್ ಅದು ಅವತ್ತಿಂದ ಇವತ್ತಿನವರೆಗೆ ನಿರಂತರ ಅದು ಮುಂದುವರಿತಾ ಉಂಟು. ಈ 6 ವರ್ಷಗಳಿಗೂ ಕೂಡ ಮೊತ್ತದ ಅದರಿಂದ ಹೆಚ್ಚಿನ ಮೊತ್ತ ಕೊಡ್ತಾ ಇದ್ದಾರೆ. ಅದು ಆಮೇಲೆ ಪುಣ್ಯದವರು ತುಂಬಾ ಹತ್ತಿರ ಆದರು. ಈಗ ಇಡೀ ಕಾರ್ಯಕ್ರಮವೇ ನಾನೇ ಮಾಡ್ತೇನೆ ಮಾಡಿಸ್ಕೊಡ್ತೇನೆ ಅಂತ ಹೇಳುವವರಿಗೆ ಅವರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ನಾವೆಲ್ಲ ನಮ್ಮ ಈ ಸ್ಟಾಂಜಿಯನ್ನ ಸಪ್ಲೈಯರ್ಸ್ ನಾವು ಸಪೋರ್ಟ್ ಮಾಡಲೇಬೇಕು. ಒಂದಲ್ಲ ಒಂದು ಆಫರ್ ಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಫಿಲ್ಮ್ ಸ್ಟಾರ್ನ ಮೇಡಮ್ ಅವರು ಕೂಡ ಒಳ್ಳೆಯ ನಮಗೆ ಗ್ರೈಂಡರ್ ಸಪ್ಲೈ ಒಟ್ಟಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಒಂದು ಫೋನ್ ಮಾಡಿದರೆ ನಮ್ಮ ಬಾಗಿಲಿಗೆ ಬಂದವರು ಸರ್ವಿಸ್ನವರ ಕಳಿಸಿ ಆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದು ನಮಗೆ ಮುಖ್ಯ. ಒಂದು ರೇಟ್ನ ವಿಷಯ ಅಲ್ಲ, ಆ ಸರ್ವಿಸ್ ಅಗತ್ಯ ಇರುವಂಥದ್ದು ಅದನ್ನು ಕೂಡ ಮಾಡ್ತಿದ್ದಾರೆ. ಅವರು ಕೂಡ ನಮ್ಮ ಸ್ಪಾನ್ಸರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಹಾಗೆ ಅರಾಧು ಮೋಟರ್ಸ್ ಇರ್ಬೋದು, ಬೇರೆ ಬೇರೆ ನಮಗೆ ಸಹಕಾರ ಕೊಡ್ತಾರೆ. ಅವರನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಜಿಲ್ಲೆಯ ಅಧ್ಯಕ್ಷ ಅಂದ್ರೆ ಅಲ್ಲಿನ ಅವರು ಇದಕ್ಕೆ ಈಗ ಇಷ್ಟು ಅದ್ದೂರಿ ಆಗ್ತದೆ ನಿಮ್ಮ ಸಹಕಾರದಲ್ಲಿ. ಮಂಗಳೂರಿನವರು ಸಹ ತುಂಬಾ ಕಷ್ಟಪಟ್ಟಿದ್ದಾರೆ ಸರಿ, ಆದ್ರೆ ಇನ್ನು ಬರುವ ವರ್ಷ ನಮಗೆ ಬೆಳ್ತಂಗಡಿ ಇರ್ಬೋದು, ಆಗ ಸಹಕಾರ ಬೇಕಲ್ಲ. ಆ ರೀತಿಯ ನಾವು ಈ ಸಹಕಾರ ನಿಮ್ಮಲ್ಲಿ ಕೇಳಲೇಬೇಕಾಗ್ತದೆ. ನೀವು ಇಲ್ಲ ಅಂತ ತುಂಬಾ ಒಳ್ಳೆಯ ರೀತಿಯ ನಮಗೆ ಸಹಕಾರ ಕೊಟ್ಟಿದ್ದೀರಿ, ಪ್ರೋತ್ಸಾಹಿಸ್ತಾ ಬಂದಿರಿ. ನಿಮ್ಮನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಇನ್ನು ನಮ್ಮ ಮುಖ್ಯ ಒಂದು ಕನಸು ಜಾಗ ಮತ್ತು ನಮ್ಮದೇ ಒಂದು ಸ್ವಂತ ಕಟ್ಟಡ. ಆಗಾಗಲೇ ನಮ್ಮ MLA ಅವರು ನೀವು ಜಾಗ ಎಲ್ಲಿಂದ ನಾನು ವ್ಯವಸ್ಥೆ ಮಾಡುತ್ತಾ ಹೇಳ್ತಾರೆ. ಆದ್ರೆ ನಾವು ಇದನ್ನು ಇವತ್ತು ವೇದಿಕೆಯಲ್ಲಿ ಮಾತ್ರ ಮಾತಾಡುದಲ್ಲ, ಇನ್ನೂ ಕೂಡ ಇದನ್ನು ನೆನಪಿಟ್ಟುಕೊಂಡು ಮುಖ್ಯವಾಗಿ ಜಾಗ ಅಥವಾ ಒಂದು ಕಟ್ಟಡದ ವ್ಯವಸ್ಥೆ ಮಾಡಲಿಕ್ಕೆ ನೀವೆಲ್ಲ ಸದಸ್ಯರು ಇದರೊಟ್ಟಿಗೆ ಕೈ ಜೋಡಿಸಿ ನಮ್ಮದೇ ಅಂತ ಆಗ್ಬೇಕಂದ್ರೆ ಇಷ್ಟು ನೋಡಿ. ಈಗ ಇದು ನಮಗೆ ಈ ಜಾಗ ಫ್ರೀ ಆಗಿ ಕೊಟ್ಟಿದ್ದಾರೆ, ನಮಗೇನು ಇದಕ್ಕೆ ಖರ್ಚಿಲ್ಲ. ಆದ್ರೆ ನಮ್ಮದೇ ಅಂತ ಹೇಳೋ ಒಂದು ಭಾವನೆ ಬರಬೇಕು, ಅಂತ ಒಂದು ಜಾಗ ನಮಗೆ ಆಗ್ಬೇಕಂತ ಹೇಳ್ತಾ, ಹಾಗೇನೆ ಇವತ್ತಿನ ವ್ಯವಸ್ಥೆ ಅಥವಾ ಇದರಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಕಾರ್ಮಿಕರು, ನಾವೆಲ್ಲ ಒಂದು ದಿನದ ರಜೆ ಕೊಟ್ಟವರನ್ನು ಕರ್ಕೊಂಡು ಬಂದರೆ ಎಲ್ಲ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಅವರ ಈಗ ನಾವು ಯಾವುದೇ ವೇದಿಕೆಯಲ್ಲಿ ನಮ್ಮಲ್ಲಿ ಕೂಡ ಇಂಥ ವ್ಯವಸ್ಥೆ ಇದೆ. ನಾವು ವಾರ್ಷಿಕ ಮಹಾಸಭೆಯಲ್ಲಿ ತಾಲೂಕು ವ್ಯವಸ್ಥೆ ಮಾಡಿ ಜಿಲ್ಲಾ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮಲ್ಲಿ ನಮ್ಮ ಸ್ವಾಮಿಯನ ಮಾಲಕರಲ್ಲಿ 10th ಅಥವಾ PUC ಹೆಚ್ಚಿನ ಅಂಕ ತೆಗೆದವರಿಗೆ ಕೊಡ್ತಾ ಇರ್ತೇವೆ. ಹಾಗೆ ನಮ್ಮ ಕಾರ್ಮಿಕರ ಮಕ್ಕಳಲ್ಲಿದ್ದವರಿಗೆ ಕೊಡ್ತಾ ಇದ್ದೇವೆ. ಅದು ನಾವು ಮಿಲನೋತ್ಸವದಲ್ಲಿ ಕೊಡ್ತಾ ಇಲ್ಲ, ನಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ಅದಕ್ಕೊಂದು ವ್ಯವಸ್ಥೆ ಇದೆ. ಹಾಗೆ ಸ್ವಲ್ಪ ತೊಂದರೆ ಆದ ಕಾರ್ಮಿಕರಿಗೆ ಇದರ ಮೊದಲ ವ್ಯವಸ್ಥೆ ಆಗಿದೆ. ಇನ್ನು ಅಂತ ತೊಂದರೆಗಳು ಬರುವುದು ಬೇಡ. ಹಾಗೆ ಎಲ್ಲರ ಸಹಕಾರ ಹೀಗೆ ಮುಂದುವರಿಯಲಿ. ಮತ್ತೊಂದು ನಮ್ಮ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ ನಮ್ಮ ಮಂಗಳೂರು ಅಧ್ಯಕ್ಷರು, ಅವರೊಬ್ಬರಲ್ಲ, ಎಲ್ಲ ಈ 40 ಜನ ಇದರಲ್ಲಿ ಭಾಗಿಯಾಗಿದೆ. ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಅವರೆಲ್ಲ ವೇದಿಕೆ ಬರಬೇಕು, ನಮ್ಮಿಂದ ಜಿಲ್ಲೆಯಿಂದ ಒಂದು ಸ್ಮರಣಿಕೆ ನೀವು ಪಡ್ಕೊಳ್ಬೇಕಂತ ಹೇಳಿ ನಿಮ್ಮ ಪರವಾಗಿ ನೀವು ಮತ್ತು ಅಧ್ಯಕ್ಷರನ್ನೆಲ್ಲ ವೇದಿಕೆ ಕರೀತಾ ಇದ್ದೇನೆ. ಆ 40 ಜನ ಮೊನ್ನೆಯಿಂದ 40 ದಿನದಲ್ಲಿ ಅವರ ಜೊತೆಗೂಡಿ ದುಡಿದಿದ್ದೀರಲ್ಲ, ಅವರೆಲ್ಲ ಇದ್ದವರಲ್ಲಿ ವೇದಿಕೆ ಬನ್ನಿ. ಹಾಗೆ ನಮ್ಮ ಅಧ್ಯಕ್ಷರು ಕೂಡ ಒಮ್ಮೆ ಈ ವೇದಿಕೆಯಲ್ಲಿ ಸ್ಮರಣಿಕೆ ನಮ್ಮ ಕೈಯಿಂದ ಸ್ವೀಕಾರ ಮಾಡಬೇಕಂತ ಕೇಳ್ತೇನೆ. ಲೋಕಸಭಾ 2022
ಕಟ್ಟಡ ಇಲೇಸ್ ಮಂಗಳೂರು ಘಟಕದ ಎಲ್ಲಾ ಪದಾಧಿಕಾರಿಗಳು ಮತ್ತು ನಮ್ಮ ಸಂಘದ ದುಡಿದ ಸುರತ್ಕಲ್ ವಲಯದವರು ಪೀಟರ್ ಸರ್ ಸುರತ್ಕಲ್ ವಲಯದವರು ಎಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿ. ಪದಾಧಿಕಾರಿಗಳು ಮತ್ತು ನಮ್ಮ ಸಂಘದ ದುಡಿದ ಮಂಗಳೂರು ಮತ್ತು ಸುರತ್ಕಲ್ ವಲಯದ ಎಲ್ಲಾ ಪದಾಧಿಕಾರಿಗಳು, ತೊಕ್ಕೋಟು ವಲಯದ ಪದಾಧಿಕಾರಿಗಳು ಎಲ್ಲರೂ ಬರಬೇಕಾಗಿ ವಿನಂತಿ. ಸಕಾಯ ಅವಡು ಪಂಪಿನ ನೆಲೆತೆ ಮಿಲನೋತ್ಸವದ ಆರ್ಥಿಕ ಕ್ರೋಢೀಕರಣದ ದೃಷ್ಟಿಗೆ ನಮ್ಮ ಲಕ್ಕಿಡಿಪ್ಪದ ವ್ಯವಸ್ಥೆಯನ್ನು ಮಾಡ್ತಿದ್ದ ಅವಕ್ಕೆ ರಡ್ ಇನಾಮುಂಡು ಏರ್ನ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಭಾಗ್ಯ ದೇವತೆಯಾದ ಬರ್ಪಾಲು ಗೊತ್ತಿಜ್ಜಿ ರಡ್ ಇನಾಮು ಈ ಪೊರ್ತುಗು ಚಾಪಡಿದ ಬಿನ್ನೆರ ನೆಚ್ಚಿನ ಶ್ರೀಯುತ ಮಹೇಶ್ ಕುಮಾರ್ ಒಂಜಿ ಚೀಟನೆ ಜೊತೆಗೆ ಒಂದು ರಡ್ಡನೆ ಇನಾಮು ಸುರುಕು ರಡ್ಡನೆ ಇನಾಮದ ಚೀಟಿನ ಬಿತ್ತುನಿ 30,000 ಪಣವುದ ಗಂಟೆ. ಎರಡನೇ ಬಹುಮಾನ 30,000 ರೂಪಾಯಿ ಕ್ಯಾಶ್ ಪ್ರೈಸ್. ಇದೀಗ ಯಾರ ಪಾಲಿಗೆ ಅದೃಷ್ಟ ಲಕ್ಷ್ಮಿ? ಎಲ್ಲರ ನಿರೀಕ್ಷೆ ಇದೆ, ಆ ಲಕ್ಷ್ಮಿ ನನ್ನ ಪಾಲಿಗೆ ಬರಬಹುದೇ ಎನ್ನುವಂತ ಪ್ರಶ್ನೆ ಕೂಡ ನಮ್ಮೆಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ನಾವು ಕೊಟ್ಟ 100 ರೂಪಾಯಿಗೆ 30,000 ರೂಪಾಯಿ ನಮ್ಮ ಪಾಲಿಗೆ ಇದೀಗ ಮಹೇಶ್ ಕುಮಾರ್ ಸರ್ ಇವರ ಕೈಯಿಂದ ಅದೃಷ್ಟ ಚೀಟಿ ಒಂದು ಬಂದಿದೆ. ಹೆಸರು ಬರೀಲಿಲ್ಲ, ಫೋನ್ ನಂಬರ್ ಕೂಡ ಬರೀಲಿಲ್ಲ, ಆದ್ರೆ ನಂಬರ್ ಇದೆ 05220522. ಇದು 30,000 ರೂಪಾಯಿಯ ಅದೃಷ್ಟ ಚೀಟಿ. ಇನ್ನೊಂದು ಅದೃಷ್ಟ ಚೀಟಿಯನ್ನ ವೇದಿಕೆಯಲ್ಲಿರ್ತಕ್ಕಂತಹ ಡಾಕ್ಟರ್ ಕಿಫಾರ್ಡ್ ಬಿಸ್ಕೆಟ್ ಇವರು ತೆಗಿಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ 70,000 ರೂಪಾಯಿಯ ಅದೃಷ್ಟ ಚೀಟಿ ಡಾಕ್ಟರ್ ಕೈಯಿಂದ ಬರ್ತಾ ಇದೆ. ಇದರಲ್ಲಿಯೂ ಕೂಡ ಹೆಸರಿಲ್ಲ, ಆದರೆ ನಂಬರ್ ಇದೆ 3063 ಇದೀಗ ಇಂದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮೆಲ್ಲರಿಗೂ ಉತ್ತಮವಾಗಿರ್ತಕ್ಕಂತಹ ಶುಭ ಸಂದೇಶವನ್ನ ನೀಡಿರ್ತಕ್ಕಂತಹ ಪೊಲೀಸ್ ಉಪ ಆಯುಕ್ತರು ಮಂಗಳೂರು ಉತ್ತರದ ಮಹೇಶ್ ಕುಮಾರ್ ಸರ್ ಇವರಿಗೆ ಇದೀಗ ಪುಸ್ತಕದ ಸ್ಮರಣಿಕೆಯನ್ನ ನೀಡಬೇಕು. ಇಂದಿನ ಸವಿ ನೆನಪು, ಮಿಲನೋತ್ಸವದ ಸವಿ ನೆನಪು ಪುಸ್ತಕದ ಅಕ್ಷರದ ರೂಪದಲ್ಲಿ ನಿಮ್ಮ ಮಸ್ತಕಕ್ಕೆ ಸೇರಲಿ ಎನ್ನುವಂತ ಆಶಯ ನಮ್ಮದು. ಇದೀಗ ಬಾಬು ಕೆ ಮಿಡ್ಲಾ ಇವರು ಸ್ಮರಣಿಕೆಯನ್ನ ಶ್ರೀಯುತ ಮಹೇಶ್ ಕುಮಾರ್ ಸರ್ ಅವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅತ್ಯಂತ ಪ್ರೀತಿ ಇಟ್ಟು ನಮ್ಮ ಕರೆಗೆ ಹೋಗ್ಬಿಟ್ಟು ಇಂದಿನ ಅತಿಥಿಯಾಗಿ ಆಗಮಿಸಿದಂತ ಶ್ರೀಯುತ ಮಹೇಶ್ ಕುಮಾರ್ ಸರ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಯಜಮಾನ್ರಿನ ವಿಭಾಗದ ಓನರ್ಸ್ ಸೂಚಿಗೆ ನೂಲು ಪಾಡ್ಲಂಚಿತ್ತಿನ ಗುಬ್ಬುಡು ಪ್ರಕಾಶ್ ಅರೇಂಜರ್ಸ್ ಬೆಳ್ತಂಗಡಿ ಸುರುತ್ತ ಇನಾಮು ಫಸ್ಟ್ ಪ್ರೈಸ್ ಮಲ್ತದೆ ಇನಾಮು ಪ್ರೈಸ್ ವೈಸ್ ನಕಲು ఆయన ಬೇಗ ವೇದಿಕೆಗೆ ಬರಡು. ಪ್ರಕಾಶ್ ಅರೇಂಜರ್ಸ್ ಬೆಳ್ತಂಗಡಿ. ದ್ವಿತೀಯ ಬಹುಮಾನ ಸಂತೋಷ್ SS ಶಾಮಿಯಾನ ಮೂಡಬಿದ್ರಿ.
ಅಂಚನೆ ಸಿಬ್ಬಂದಿ ವರ್ಗ ಸೂಚಿನೂರು ಪ್ರಥಮ GK ಅರೇಂಜರ್ಸ್ ಮೂಡಬಿದ್ರೆ ಅವರು ದ್ವಿತೀಯ ಬಹುಮಾನ ಬೆಳ್ತಂಗಡಿ ಘಟಕದ ವಿನಾಯಕ ಅರೇಂಜರ್ಸ್ ದಕ್ಷಿಣ್ ಈ ವಿಭಾಗದ ಮೂಡಬಿದ್ರೆ ಮತ್ತು ಬೆಳ್ತಂಗಡಿ ಎರಡು ವಿಭಾಗಗಳ ಕೂತದು ನಮಗೊಂದು ಲಿಂಬೆ ಚಮಚ ಓನರ್ಸ್ SR ಶಾಮಿಯಾನ ಬೆಳ್ತಂಗಡಿ ಯೋಗೀಶ್ ದ್ವಿತೀಯ MAF ಮ್ಯಾಂಗ್ಳೂರ್ ಮುನೀರ್ ದ್ವಿತೀಯ ಮುನೀರ್ ಸಿಬ್ಬಂದಿ ವರ್ಗ ಲಿಂಬೆ ಚಮಚ ಪ್ರಥಮ ಬಂಟ್ವಾಳ ರಾಮ್ ಗಣೇಶ್ ಪ್ರವೀಣ್ ಪ್ರಥಮ ಪ್ರವೀಣ್ ರಾಮ್ ಗಣೇಶ್ ದ್ವಿತೀಯ ರೂಢಬಿದ್ರೆ ದುರ್ಗಾ ಪ್ರಸಾದ್ ರವೀಂದ್ರ ದುರ್ಗಾ ಪ್ರಸಾದ್ ಮೂಡಬಿದ್ರೆ ರವೀಂದ್ರ ಓನರ್ಸ್ ವಿಭಾಗ ಮೈದಾ ವಿತ್ ಕಾಯಿನ್ ಪ್ರಥಮ ಶ್ರೀ ಸತ್ಯ ಅರೇಂಜರ್ಸ್ ಮೂಡಬಿದ್ರೆ ಸಂತೋಷ್ ದ್ವಿತೀಯ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇವೆ, ಹೆಸರು ಮಿಸ್ ಆಗಿದೆ. ಬಂಟ್ವಾಳ ಘಟಕ ದ್ವಿತೀಯ ಫಿಲಿಪ್ ಸಿದ್ದಕಟ್ಟೆ. ಕಾರ್ಮಿಕರ ವಿಭಾಗ ಮಂಗಳೂರು ಸನ್ನು ಅರೇಂಜರ್ಸ್ ಸ್ವಾದಿರಾಜ್ ಪ್ರಥಮ. ದ್ವಿತೀಯ ವಿಜೇತರಾದರೂ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ದ್ವಿತೀಯ ಮೈದಾ ವಿತ್ ಕಾಯಿನ್ಸ್ ಕಾರ್ಮಿಕರ ವಿಭಾಗ ದ್ವಿತೀಯ. ಓನರ್ಸ್ ವಿಕೆಟ್ ಅಂಡ್ ರಿಂಗ್ ಮೂಡಬಿದ್ರೆ AP ಅರೇಂಜರ್ಸ್ ಆಲ್ವಿನ್. ದ್ವಿತೀಯ ಬಂಟ್ವಾಳ ಇಬ್ರಾಹಿಂ ಖಲೀಲ್. ಕಾರ್ಮಿಕ ವಿಭಾಗ ಪ್ರಥಮ ಬೆಳ್ತಂಗಡಿ ಜಗದೀಶ್. ಬೆಳ್ತಂಗಡಿ ಜಗದೀಶ್. ದ್ವಿತೀಯ ಬಂಟ್ವಾಳ ನವೀನ್. ಮಡಿಕೆ ಕಾರ್ಮಿಕ ವಿಭಾಗ ಪ್ರಥಮ ಮಂಗಳೂರು ಮಂಜು ಡಿಸೋಜಾ ಅರೇಂಜರ್ಸ್. ಸೋಜಾ ಅರೇಂಜರ್ಸ್ ಮಂಗಳೂರು ಮಂಜು. ಶಾರ್ಟ್ಪುಟ್ ವಿಭಾಗ ಓನರ್ಸ್ ಪ್ರಥಮ ಬಂಟ್ವಾಳ ಮ್ಯಾಕ್ಸಿಮ್. ದ್ವಿತೀಯ ಮ್ಯಾಂಗ್ಳೂರ್ ಅಸ್ಫಕ್. ಕಾರ್ಮಿಕ ವಿಭಾಗ ಪ್ರಥಮ ಬಂಟ್ವಾಳ ನವೀನ್. ಕಾರ್ಮಿಕ ವಿಭಾಗ ಪ್ರಥಮ ನವೀನ್. ದ್ವಿತೀಯ ಸಮೀರ್ ಮ್ಯಾಂಗ್ಳೂರ್.
ದ್ವಿತೀಯ ಮಂಗಳೂರು ಸಮೀರ್, ಡಾಚ್ ಬಾಲ್ ಪ್ರಥಮ ಮೂಡುಬಿದ್ರೆ, ಸಂತೋಷ್, ಅವಿನಾಶ್, ವಿಜಯ್, ನಾಗರಾಜ್, ದಿವಾಕರ್, ಪ್ರದೀಪ್, ಕುಮಾರ್, ರಂಜಿತ್, ಗಣಪತಿ, ಚರಿತ್ ಎಲ್ಲ ಕ್ರೀಡಾಳುಗಳು ವೇದಿಕೆಗೆ ಆಗಮಿಸಬೇಕು. ರೋನರ್ ವಿಭಾಗದ ಪ್ರಥಮ ಸ್ಥಾನ ಮೂಡಬಿದ್ರೆ, ದ್ವಿತೀಯ ಬೆಳ್ತಂಗಡಿ ಜನಾರ್ದನ್ ಶೆಟ್ಟಿ, ಅರುಣ್ ಮೋರಸ್, ಲೆಸ್ಲಿ ಡಿಸೋಜಾ, ಯೋಗೀಶ್, ನಾಗೇಶ್, ರಾಜೇಂದ್ರ, ಸುನಿಲ್, ಪ್ರಕಾಶ್, ಅಶೋಕ್, ಮಂಜುನಾಥ. ದ್ವಿತೀಯ ಬೆಳ್ತಂಗಡಿ ಗಜ, ಮುತ್ತು, ಸಚಿನ್, ಸೂರಜ್, ರಿತೇಶ್, ಅಕ್ಷಯ್. ಕಾರ್ಮಿಕ ವಿಭಾಗ ಪ್ರಥಮ ಮೂಡಬಿದ್ರೆ, ದ್ವಿತೀಯ ಬಂಟ್ವಾಳ ಪ್ರಶಾಂತ್, ನೆಲ್ಸನ್, ಹರೀಶ್, ಪ್ರಜೀತ್, ಶಿವಾನಂದ್, ಹರೀಶ್, ಪದ್ಮನಾಭ, ಸದಾನಂದ, ಮ್ಯಾಕ್ಸಿಮ್, ಶಾನ್. ಬಂಟ್ವಾಳ ಮುಂದಕ್ಕೆ ಲಗೋರಿ, ಓನರ್ಸ್ ಪ್ರಥಮ ಬೆಳ್ತಂಗಡಿ ರಾಜೇಂದ್ರ, ಜನಾರ್ದನ, ಯೋಗೀಶ್, ಮಂಜುನಾಥ್. ದ್ವಿತೀಯ ಬಂಟ್ವಾಳ ಕಾರ್ಮಿಕ ವರ್ಗ ಪ್ರಥಮ ಬಂಟ್ವಾಳ, ಲಗೋರಿ ಕಾರ್ಮಿಕ ವರ್ಗ ಪ್ರಥಮ ಬಂಟ್ವಾಳ.
ಡಾಲಿ, ಅಮ್ಮಿ, ಕುಮಾರ್, ನಾಸಿಕ್, ಅಭಿಷೇಕ್, ನವೀನ್, ಪುನೀತ್, ತಿಲಕ್. ಕಾರ್ಮಿಕ ವಿಭಾಗದ ಪ್ರಥಮ ಬಂಟ್ವಾಳ ಲಗೋರಿ ದ್ವಿತೀಯ ಕಾರ್ಮಿಕ ವಿಭಾಗ ಬೆಳ್ತಂಗಡಿ ಕೃಷ್ಣಪ್ಪ, ಮಹೇಶ್, ಪ್ರವೀಣ್, ಕಾರ್ತಿಕ್, ಶ್ರೀಕಾಂತ್, ರೋಹಿತ್, ನಯನ್. ಓನರ್ಸ್ ಪ್ರಥಮ ಬಂಟ್ವಾಳ ರತ್ನಾಕರ್, ಮ್ಯಾಕ್ಸಿಮ್, ಅಶೋಕ್ ಶೆಟ್ಟಿ, ಪುರುಷೋತ್ತಮ್, ಪ್ರಶಾಂತ್, ರಾಜೇಶ್, ಸಾಲ್ಯಾನ್ ಕಲ್ಲಡ್ಕ, ಶೇಖರ್ ಸಾಲ್ಯಾನ್ ಕಲ್ಲಡ್ಕ, ಗಿರೀಶ್, ಕಿಶೋರ್. ಓನರ್ಸ್ ವಿಭಾಗ ಬೆಳ್ತಂಗಡಿ ಹರೀಶ್, ಸುನಿಲ್, ಜಗ್ಗು, ಅರುಣ್, ಸತೀಶ್, ಪ್ರವೀಣ್, ಜನಾರ್ದನ, ರವಿ, ಸತೀಶ್, ರಾಜೇಂದ್ರ. ಹಗ್ಗ ಜಗ್ಗಾಟ ಕಾರ್ಮಿಕ ವಿಭಾಗ ಪ್ರಥಮ ಬಂಟ್ವಾಳ ಶೈಲೇಶ್, ಯತೀಶ್, ಕಿರಣ್, ಸಂತೋಷ್, ಪವನ್, ಅಮ್ಮಿ, ಕಿಶೋರ್, ಕಿರಣ್, ನವೀನ್, ಸಂದೀಪ್. ಹಗ್ಗ ಜಗ್ಗಾಟ ಕಾರ್ಮಿಕ ವಿಭಾಗ ದ್ವಿತೀಯ ಮಂಗಳೂರು ವಿನೋದ್, ಸಮೀರ್, ಪ್ರಜ್ವಲ್, ಸಫಾನ್, ಪ್ರದೀಪ್, ರಹೀಂ, ಅಭಿಷೇಕ್, ರಾಹುಲ್, ಅಜಯ್, ರೋಷನ್, ಪ್ರಥಮ್. ರೋಮಾಂಚಕಾರಿಯಾದ ನಡೆತಿನ ಗೊಬ್ಬು ಅವು ವಾಲಿಬಾಲ್ ಡೇ 100 ಜನ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ವೈಯಕ್ತಿಕ ಬೆಸ್ಟ್ ಆಟಗಾರ ಪ್ರಶಸ್ತಿಯನ್ನು ಪಡೆದಿದೆ. ಅವಕ್ಕೆ ಮ್ಯಾಂಗ್ಳೂರ್ ನಟರಾಜ್, ವಾಲಿಬಾಲ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ.
ಇನ್ನೋರ್ವರು ಬೆಸ್ಟ್ ಆಟಗಾರ ಬಂಟ್ವಾಳದ ಶ್ರೀನಿವಾಸ್ ಮೆಲ್ಕಾರ್, ಗುರುಜ್ಯೋತಿ ಶಾಮಿಯಾನ. ಇನ್ನೋರ್ವರು ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಮಂಗಳೂರಿನ ಮುನೀರ್. ವಾಲಿಬಾಲ್ ಓನರ್ಸ್ ಪ್ರಥಮ ಮಂಗಳೂರು ಲೋಕೇಶ್, ಅಬ್ದುಲ್ ಖಾದರ್, ಮುನೀರ್, ನೌಫಾಲ್, ರಶೀದ್, ಧರ್ಮೇಂದ್ರ, ಜಗನ್ನಾಥ್, ನಟರಾಜ್. ವಾಲಿಬಾಲ್ ಓನರ್ಸ್ ವಿಭಾಗದ ದ್ವಿತೀಯ ಬಹುಮಾನ ಬಂಟ್ವಾಳ ಶ್ರೀನಿವಾಸ್, ರಾಜೇಂದ್ರ ಜೈನ್, ವಿಶಾಲ್, ಪದ್ಮನಾಭ, ಪುರುಷೋತ್ತಮ್ ಸಾಲಿಯಾನ್, ಪ್ರಶಾಂತ್, ದಿಲೀಪ್, ಸುದೀಪ್. ಈ ಕಾರ್ಯಕ್ರಮಕ್ಕೆ ನಮಗೆ ಛಾಯಾಗ್ರಾಹಕರಾದ ನಮ್ಮೊಟ್ಟಿಗೆ ಕಾಂಡಿರ್ಲಿಕ್ಕೆ ಹುಟ್ಟಿತ್ತು ನನ್ನ ಚಿತ್ತಿನ ಫ್ರಾನ್ಸಿಸ್ ನಮ್ಮ ಸದಸ್ಯರಲ್ಲ ಅಂತ ಟೈಮದ ನೆನಪದ ಕಾಣಿಕೆ ತಗೊಂಡು ಭಿನ್ನ ಮಾಡ್ಬೋದಲ್ಲ. ಫ್ರಾನ್ಸಿಸ್ ವೆಲಂಕನಿ, ಫ್ರಾನ್ಸಿಸ್ ನಮ್ಮನೆ ಸದಸ್ಯರಲ್ಲ ಅಂದು ಇನ್ನಿತ್ತ ಛಾಯಾಗ್ರಾಹಕರಲ್ಲ ಅಂದು ನನಗೆ ಇನ್ನಿತ್ತ ನೆನಪದ ಕಾಣಿಕೆಯನ್ನು ಪಟ್ಟೊಂದಿಲ್ಲ. ಅಂಚನೆ ವಾಣಿಶ್ರೀ ದಯಮಾತದ ಚಾವಡಿಗೆ ಬರ್ತದೆ ನೆನಪದ ಕಾಣಿಕೆ. ಅಂಚನೆ ಪ್ರಮೀಳ ಇಂಥ ದಿನ ಕೌಂಟರ್ಡ್ ಸಹಕಾರನ ಕೊಡ್ತೇನೆ. ವಿಶೇಷವಾದ ನಿಮಿತ್ತ ಯಶಸ್ವಿನ ಕಾರ್ಯಕ್ರಮಕ್ಕೆ ಮಾರಿಗಳ ಮಾತ ಸಂಘಟನೆಗಳ ಪ್ರತಿ ಘಟಕಗಳ ಪದೇ ಪದೇ ಪ್ರಕಟಣೆಯನ್ನು ಕೊಡೋದಿತ್ತಿನಾರೆ ವಾಣಿಶ್ರೀ ನನ್ನ ಒಂದೇ ಇನಾಮುಂಡು. ಅಂಚನೆ ಹೊಸ ಕುರಲ್ಡ್ ಇನಿ ವಿತ್ತರ ಮತ್ತೊಂದು ಬೇರೆ ಚಾನಲ್ ಹೊಸ ಕುರಲ್ದ ಆಸಿಫ್ ಇಲ್ಲ ಹೊಸ ಕುರಲ್ದ ಆಸಿಫ್. ಅಂಚನೆ ನಮ್ಮ ಕುಡ್ಲದ ಅನೂಪ್. ಅದೇ ರೀತಿ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮೊಟ್ಟಿಗೆ ಕಾರ್ಯನಿರ್ವಹಿಸಿದ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ ದಿನೇಶ್ ಸುವರ್ಣ ರಾಯ್ ಇವರು ವೇದಿಕೆಯ ಮೇಲೆ ಹೋಗಿ ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿಶೇಷವಾದ ಅವರದ್ದು ತುಂಬು ಒಂಜಿ ವೇದಿಕದ ಮೆತ್ತು ಇತ್ತು ನಮ್ಮ ಚಿಂತನ ಬೇತೆ ಬೇತೆ ಘಟಕಲೆಗೆ ಪುಸ್ತಕದ ನೆಂಪದ ಕಾಣಿಕೆನ ಈ ಪೊರ್ತು ಕೋಡು ಪಡೆದೆ ವೆಬ್ಕಾರ್ಲಡ ದಿನ್ಯಾಯ ಮಾಡ್ತದಲ್ಲ. ಒಟ್ಟು
ಬಂಟ್ವಾಳ ಘಟಕದ ಅಧ್ಯಕ್ಷರು ಪಿಯೂಸ್ ಮ್ಯಾಕ್ಸಿಮ್ ಸಿಕ್ಕರ ಮೇರೆಗೆ ಪುಸ್ತಕದ ನೆಂಪದ ಕಾಣಿಕೆಯನ್ನು ಕೊಟ್ಟವರು ಪಡೆದ ವಿನಯ ಒಂದೊಂದಲ್ಲೇ ಸಭಾಧ್ಯಕ್ಷರೇ ಬಾಬು ಕೆ ವಿಟ್ಲ ಈ ಒಂದು ನೆಂಪದ ಕಾಣಿಕೆಯನ್ನು ಕೊಟ್ಟವರು ವಿನಯ ಒಂದೊಂದಲ್ಲ ಅಂಚನೆ ಮೂಡಬಿದ್ರ ಘಟಕದ ಅಧ್ಯಕ್ಷರೇ ಶ್ರೀಯುತ ಗಣೇಶ್ ಕಾಮಕರೆಗ್ಲ ಪುಸ್ತಕದ ನೆಂಪದ ಕಾಣಿಕೆಯನ್ನು ಕೊಟ್ಟವರು ವಿನಯ ಒಂದೊಂದಲ್ಲ ಅಂಚನೆ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿದ್ದ ಶ್ರೀ ಜರ್ಮಿ ದೇಸ ಮೆರೆಗ್ಲ ಈ ಪುಸ್ತಕ ಪುಸ್ತಕದ ನೆಂಪದ ಕಾಣಿಕೆಯನ್ನು ಕೊಟ್ಟವರು ವಿನಯ ಒಂದೊಂದಲ್ಲ ಅಂಚನೆ ಶಿವಪ್ರಸಾದ್ ಹೆಗ್ಡೆ ಜಿಲ್ಲಾ ಕಾರ್ಯಂತರಿಗೆ ಕ್ಲೇವರ್ ಡಿಸೋಸ ಮೇರೆ ನೆಂಪದ ಕಾಣಿಕೆಯನ್ನು ಪುಸ್ತಕನ ಪಟ್ಟೋಡನ್ನು ವಿನಯ ಮೊದಲೇ ಅಂಚನೆ ಚಾಬಡಿದ ವಿನಯದ ಬತ್ತಿನ ಚಿತ್ರ ಡಾಕ್ಟರ್ ಕ್ಲಿಫಾರ್ಡ್ ಮಿಸ್ಕಿತ್ ಮೆರೆಗ್ಲ ನೆಂಪದ ಕಾಣಿಕೆನೆ ಕ್ಲೇವರ್ ಡಿಸೋಸ ಮೇರೆ ಪಟ್ಟೋಡನ್ನು ವಿನಯ ಮೊದಲೇ ಅಂಚನೆ ಇನ್ನಿತ್ತ ರಡ್ಡು ಲೇಸಿದಲ ದುಃಖಾರ್ಮದ ಮನೆಟುಕೊಳ್ಳುವುದು ಲೇಸನ ಮಾನಾಯನ ಚಿತ್ತನ ಶ್ರೀ ಬಾಬು ಕೆ ವಿಟ್ಲ ಮೆರೆಗ್ಲ ಪುಸ್ತಕದ ನೆಂಪದ ಕಾಣಿಕೆಯನ್ನು ಕೊಟ್ಟವರು ವಿನಯ ಮೊದಲೇ ಅಂಚನೆ ನಮ್ಮ ಟಿವಿದ ಪ್ರಸನ್ನ ಅಂಚನೆ ಅಬ್ಬಕ್ಕ ಟಿವಿದ ಶಶಿ ಮಂಜು ಗಣೇಶ್ ದಯಮಂತದ ಇಪ್ಪತ್ತು ನೆಂಪದ ಕಾಣಿಕೆಯನ್ನು ತೆತ್ತರೋಣ ವಿನಯ ಮೊದಲಲ್ಲ ಮಾಧ್ಯಮ ಮಿತ್ರರೇ ಇತ್ತ ಮುಟ್ಟ ಬಯ್ಯ ಮುಟ್ಟ ಬಂಟ್ವಾಳ ಬೆಳ್ತಂಗಡಿ ಮೂಡಬಿದರೆ ಮಂಗಳೂರು 4 ವಲಯ ಜಿಲ್ಲಾ ವಾರ್ಷಿಕ ಮಿಲನೋತ್ಸವಗೆ ನಿಜವಾಯಿನಂಚಿತ್ತಿನ ಮಿಲನದ ಹೊರಟು ಉತ್ಸವನ ಮಲ್ತು ಕೊರಿಯರೆ ವರ್ಷಾನುವರ್ಷ ನಡಪಿನ ಮಿಲನೋತ್ಸವಡೆ ಕಾದಿನಕ್ಲೆಗೆ ಬಿಡ್ಸೆರೆಗೆ ಇನಾಮುದ ಮಾನಾದಿಗೆ ಒಂಜಿ ವಲಯಡೆ ಜಾಸ್ತಿ ಅಂಕ ಬತ್ತಿನಕ್ಲೆಗೆ ವರ್ಷದ ಅಗ್ರಗಣ್ಯ ಪ್ರಶಸ್ತಿ ಅವು ಚಾಂಪಿಯನ್ ಟ್ರೋಫಿ ಎತ್ತರದ ಮೆತ್ತರು ಮೇಡೆ ಏರೆಗೆ ಪೋಪುಡು ಬಂದಿನ ಚಿತ್ರನ ಕಾಪಿಲ ವಸ್ತು ಜನಟವನ್ನು ನಿಗ್ಲೆಗೆ ನಿರೀಕ್ಷೆ ಇತ್ತು ಅಂಡ ಆ ಪುನರ್ ಬನಲಿ ಬಂಟ್ವಾಳ ಈ ವರ್ಷದ ಜಿಲ್ಲಾ ವಾರ್ಷಿಕ ಮಿಲನೋತ್ಸವ 2022 ಸಮಗ್ರ ಚಾಂಪಿಯನ್ ಟ್ರೋಫಿ ಬಂಟ್ವಾಳ ವಲಯಗೆ
ಜಿಲ್ಲಾ ವಾರ್ಷಿಕ ಮಿಲನೋತ್ಸವ 2022 ಈ ಪೊರ್ತುಗು ಮುಗಿತುಲಕ ಆಂಡೆ ಮುಗಿತಲ ಆಂಡೆ ಆಂಡ ನಮ್ಮ ಸಂಘಟನೆಗೆ ಪಿರ ಶಕ್ತಿ ಪಿರ ಆರಂಭ ನನಾತ ಚೈತನ್ಯ ಲಕ್ಕದ ಬರಡೆ ಬನ್ಬಿನ ಆಶಯದ ಒಟ್ಟುಗು ಇನಿತ ಇಳಿಸದ ಕೇರಿ ಸುಲ್ಮದ ಅರಿಕೆನೆ ಪೊರ್ತು ಸಂದಾಬೇರೆ ಜಿಲ್ಲಾ ಕೋಶಾಧಿಕಾರಿ ಚಿತ್ರ ಶ್ರೀ ಯುವರಾಜ್ ಅಂತಂದು ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘ ಜಿಲ್ಲಾ ವಾರ್ಷಿಕ ಮಿಲನೋತ್ಸವ 2022 ನಿಮಿತ್ತ ಈ ಕಾರ್ಯಕ್ರಮವು ವೇದಿಕೆ ನೆಂಚಿನ ಶ್ರೀ ಬಾಬು ಕೆ ವಿಟ್ಲ ನಮ್ಮ ಸಭಾಧ್ಯಕ್ಷರು ಅಂಚನೆ ಜಿಲ್ಲಾ ಅಧ್ಯಕ್ಷರಾಯನ ಮೇರೆಗೆ ಮಾತಿನ ಪರವಾಗಿ ಧನ್ಯವಾದ ಕೊಡುವುದಿಲ್ಲ. ಅಂಚನೆ ಮುಖ್ಯ ಅತಿಥಿಯಾದ ಬತ್ತಿನಂಚಿನ ಶ್ರೀ ಮಹೇಶ್ ಕುಮಾರ್ ಸಹಾಯಕ ಆಯುಕ್ತರು ಮೇರೆಗಳ ಧನ್ಯವಾದ ಕೊಡುವುದಿಲ್ಲ. ಅಂಚನೆ ಡಾಕ್ಟರ್ ಭರತ್ ಶೆಟ್ಟಿ ಶಾಸಕರು ಉತ್ತರ ವಿಧಾನಸಭಾ ಕ್ಷೇತ್ರ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಡಾಕ್ಟರ್ ಕ್ಲಿಫೋರ್ಡ್ ಮಿಸ್ಕಿತ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಕಿತ್ ಹಾಸ್ಪಿಟಲ್ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಅಂಚನೆ ಗೌರವ ಉಪಸ್ಥಿತಿ ಮುಂಚಿನ ಶ್ರೀ ಉಮಾನಾಥ್ ಸುವರ್ಣ ನಿಕಟಪೂರ್ವ ಅಧ್ಯಕ್ಷರು ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಶ್ರೀ ಭಾಸ್ಕರ್ ಗೌರವ ಅಧ್ಯಕ್ಷರು ಮಂಗಳೂರು ಘಟಕ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಶ್ರೀ ಶಿವಪ್ರಸಾದ್ ಹೆಗಡೆ ಜಿಲ್ಲಾ ಕಾರ್ಯದರ್ಶಿ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಅಂಚನೆ ನಮ್ಮ ಮಂಗಳೂರು ಘಟಕದ ಅಧ್ಯಕ್ಷರಾದ ಶ್ರೀ ಕ್ಲೇವರ್ ಡಿಸೋಜ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಶ್ರೀ ನಿಶಿತ್ ಪೂಜಾರಿ ಕಾರ್ಯದರ್ಶಿ ಮಂಗಳೂರು ಘಟಕ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಶ್ರೀ ಬಾಲಕೃಷ್ಣ ಕದ್ರಿ ಕೋಶಾಧಿಕಾರಿ ಮಂಗಳೂರು ಘಟಕ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಅಂಚನೆ ನಮಗೆ ಸಂಯೋಜಕರಾಯನ ನ್ಯಾಷನಲ್ ಚೇರ್ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಅಂಜನೆ ರಾಜೇಶ್ ಪುಣೆ ಟೆಂಟ್ ವರ್ಕ್ಸ್ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಶ್ರೀ ದೀಪಾ ಕಾಮತ್ ಫೀಲ್ಡ್ ಸ್ಟಾರ್ ಮೇರೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಶ್ರೀ ಅರವಿಂದ್ ಮೋಟರ್ಸ್ ಮುಕ್ಲೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. TSN ಐಶ್ವರ್ ಮುಕ್ಲೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಡೆಕ್ಕನ್ ಚೇರ್ಸ್ ಮುಕ್ಲೆಗಳ ಧನ್ಯವಾದ ಕೊಡುವುದಿಲ್ಲ. ರೆನಾಲ್ಟ್ ಕಾರು ಮುಕ್ಲೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಮಾಂಡವಿ ಮೋಟರ್ಸ್ ಮುಕ್ಲೆಗಳ ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ. ಇಸುಜು ಮೋಟರ್ಸ್ ಮುಕ್ಲೆಗಳ ಧನ್ಯವಾದ ಕೊಡುವುದಿಲ್ಲ. ಥ್ಯಾಂಕ್ ಯು ಐಸ್ ಕ್ರೀಮ್ ಮುಕ್ಲೆಗಳ ಧನ್ಯವಾದ ಕೊಡುವುದಿಲ್ಲ. ಭಾರತ್ ಮೋಟರ್ಸ್ ಮುಕ್ಲೆಗಳ ಧನ್ಯವಾದ ಕೊಡುವುದಿಲ್ಲ. ವಿಶಾಲ್ ಶಕ್ತಿ ಪ್ಲಾಸ್ಟಿಕ್ಸ್ ಮುಕ್ಲೆಗಳ ಮಾತುಗಳ ಪರವಾದ ಧನ್ಯವಾದ ಕೊಡುವುದಿಲ್ಲ. ಅಂಚನೆ ನಮ್ಮೊಟ್ಟಿಗೆ ಹೆಚ್ಚಿನ ನಿಯೋಜಕರಾದ ಅಧ್ಯಕ್ಷರಾದ ಶ್ರೀ PS ಮ್ಯಾಕ್ಸಿಮ್ ಸಿಕ್ವೇರ ಮೇರೆಗಳ ಧನ್ಯವಾದ ಕೊಡುವುದಿಲ್ಲ. ಶ್ರೀ ಗಣೇಶ್ ಕಾಮತ್ ಮೇರೆಗಳ ಧನ್ಯವಾದ ಕೊಡುವುದಿಲ್ಲ. ಶ್ರೀ ಜರ್ಮಿ ಡೇಸ ಮೇರೆಗಳ ಧನ್ಯವಾದ ಕೊಡುವುದಿಲ್ಲ. ಅಂಚನೆ ನಮ್ಮೊಟ್ಟಿಗೆ ಕಾಂಗ್ರೆಸ್ ದಯಮಟ್ಟ ಇತ್ತಿನಂಚಿನ ತೀರ್ಪುಗಾರರ ಮಕ್ಕಳಿಗೆ ಧನ್ಯವಾದ ಕೊಡುವುದಿಲ್ಲ. ನಮಗೆ ಈತ ಶೋಕದ ಸ್ಥಳಾವಕಾಶ ಮಂತ್ರಿನ ರೇಂಜರ್ ಗಾರ್ಡನ್ಸ್ ಮುಕ್ಲೆಗಳ ಮಾತುಗಳ ಪರವಾದ ಧನ್ಯವಾದ ಮಂತ್ರಿಗಳಿಲ್ಲ. ಅಂಚನೆ ನಮ್ಮೊಟ್ಟಿಗೆ ಕಾಂಗ್ರೆಸ್ ನಂಚಿನ ಮಾಧ್ಯಮ ಮಿತ್ರರಿಗಳ ಧನ್ಯವಾದ ಕೊಡುವುದಿಲ್ಲ. ಅಂಚನೆ ಪತ್ರಕರ್ತ ಮಿತ್ರರಿಗಳ ಧನ್ಯವಾದ ಕೊಡುವುದಿಲ್ಲ. ನಮಗೆ ಶೋಕದ MC ಮಂತ್ರಿ ನಂಚಿನ ದಿನೇಶ್ ರಾಯ್ ಮೇರೆಗಳ ಮಾತುಗಳ ಪರವಾದ ಧನ್ಯವಾದ ಕೊಡುವುದಿಲ್ಲ. ಅಂಜನೆ ಛಾಯಾಗ್ರಾಹಕರಿಗಳ ಧನ್ಯವಾದ ಕೊಡುವುದಿಲ್ಲ. ಅಂಜನೆ ಶೋಕದ ಸೌಂಡ್ ಸ್ಟೇಜ್ ಡೆಕೋರೇಷನ್ ಮಂತ್ರಿನ ನಮ್ಮ ಪೀಟರ್ ಸರ್ ಅಂಜನೆ ಬಾಲಕೃಷ್ಣ ಕದ್ರಿ ಗೌರವ ಅಧ್ಯಕ್ಷರು ಮಾತಿನ ಪರವಾದ ಧನ್ಯವಾದ ಕೊಡುವುದಿಲ್ಲ.
ಅಂಚನೆ ನಮ್ಮೊಟ್ಟಿಗೆ ನಿರಂತರವಾಗಿ ಒಂದು 2 ವಾರದಿಂದ ಬಂದು ನಂಚಿನ ಈಗಿನ ಮಾತಾ ಸದಸ್ಯರಿಗಳ ಮಾಧ್ಯಮದ ಪರವಾದ ಧನ್ಯವಾದ ಕೊಡುವುದಿಲ್ಲ. ಮುಂಚೆನೆ ನಮ್ಮೊಟ್ಟಿಗೆ ಕಾಂಡೇರ್ಗೆ ಉತ್ತಮಟ್ಟ ಪೂರ್ಣ ರೀತಿಯ ಸಹಕಾರ ಕೊಡುವ ಹೆಚ್ಚಿನ ನಮ್ಮ ಮೂಜಿ ಘಟಕದ ಮಾತಾ ಸದಸ್ಯರಿಗೆ ಧನ್ಯವಾದ ಕೊಡುವುದಿಲ್ಲ. ಮುಂಚೆನೆ ನಮ್ಮೊಟ್ಟಿಗೆ ನಮಗೆ ಸ್ಪಾನ್ಸರ್ ಕೊಡುವಂಚಿನ ನಮ್ಮ ಮೂಜಿ ಟೆಂಟ್ ವರ್ಕ್ಸದ ಕ್ಲಬ್ಗಳ ಧನ್ಯವಾದ ಕೊಡುವುದಿಲ್ಲ. ಮಾತಾಡಿಗಳ ಧನ್ಯವಾದ ಕೊಡಲು ಧನ್ಯವಾದ ಕಾರ್ಯಕ್ರಮ ಇರುತ್ತದೆ.